ಕೃಷ್ಣ ಮಾಡಿದ ಹಾಗೆ ಯಾರು ಮಾಡಲಿಕ್ಕೆ ಹೋಗಬಾರ್ದು. ಕೃಷ್ಣ ಏನನ್ನು ಹೇಳಿದ್ದಾನೆ ಅದನ್ನು ಜೀವನದಲ್ಲಿ ಅನುಸರಿಸಬೇಕು. ಅದಕ್ಕೆ ಒಳ್ಳೆಯ ಸದ್ಗ್ರಂಥ ಅಂದರೆ ಅದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಏನೇನನ್ನು ಅವನು ಹೇಳಿದ್ದಾನೋ ಅದನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿಕೊಳ್ಬೇಕು. ರಾಮ ಯಾವುದನ್ನು ಮಾಡಿ ತೋರಿಸಿದ್ದಾನೋ ಅದನ್ನು ನಾವು ಜೀವನದಲ್ಲಿ ಅನುಸರಿಸಬೇಕು. ಹಾಗಾಗಿ ನಮ್ಮ ಮನೆ ಚೆನ್ನಾಗಿ ನಡಿಬೇಕು ಅಂತಾದರೆ, ನಮ್ಮ ಮನಸ್ಸು ಯಾವಾಗಲೂ ಚೆನ್ನಾಗಿ ಇರಬೇಕು ಅಂತಾದರೆ ಅದಕ್ಕೆ ಯೋಗ್ಯನಾಗಿರುವಂತಹ ವ್ಯಕ್ತಿ ಅಂದರೆ ಪ್ರಭು ಶ್ರೀರಾಮಚಂದ್ರ. ಪ್ರಭು ಶ್ರೀರಾಮಚಂದ್ರನ ನಡೆ, ಅವನ ನುಡಿ ನಮಗೆ ಅಪ್ಯಾಯಮಾನವಾಗಿರುತ್ತದೆ. ಆ ರಾಮನ ಆದರ್ಶವನ್ನು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಈ ರಾಮಾಯಣ ಮಾಸದಲ್ಲಿ ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ ಅಂತೇಳಿ ನಮ್ಮ ಮನೆಯಲ್ಲಿರುವಂತಹ ಎಲ್ಲ ತರುಣರು, ಆ ಮನೆಯ ಯಜಮಾನ, ಗಂಡಸರೆಲ್ಲರೂ ಕೂಡ ರಾಮನ ಗುಣ ಸ್ವಭಾವವನ್ನು ಹೊಂದಿರಬೇಕು. ಮನೆಯಲ್ಲಿರುವ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಸೀತೆಯ ಗುಣ ಸ್ವಭಾವವನ್ನು ಹೊಂದಬೇಕು. ಹಾಗಾಗಿ ರಾಮ ಸೀತೆಯರಿರುವ ಮನೆಯಲ್ಲಿ ಲವಕುಶರಂತಹ ಮಕ್ಕಳು ಹುಟ್ಟುಕೊಳ್ತಾರೆ. ರಾಮ, ಸೀತೆ, ಲವ, ಕುಶ, ಭರತ, ಶತ್ರುಘ್ನರಿರುವಂತಹ ಮನೆ ಅದೆಂಥ ಶ್ರೇಷ್ಠವಾದ ಮನೆಯಲ್ಲಿದೆ. ಅಂತಹ ಮನೆಯ ನಿರ್ಮಾಣವನ್ನು ಮಾಡುವುದಕ್ಕೋಸ್ಕರ, ಆ ಗುಣವನ್ನು ವಿಕಾಸ ಮಾಡುವುದಕ್ಕೋಸ್ಕರ ರಾಮಾಯಣ ಮಾಸದ ಈ ಬರುವ ಕಾಲದಲ್ಲಿ ರಾಮನ ಕಥಾನಕವನ್ನು ಒಳಗೊಂಡಿರುವಂತಹ ಕಥೆಯನ್ನು ಜನಸಾಮಾನ್ಯರ ಮನಸ್ಸಿನಲ್ಲಿ ತುಂಬಿ ತಮ್ಮ ಮನೆಯನ್ನು ರಾಮಾದರ್ಶ ಮನೆ, ಗ್ರಾಮಾದರ್ಶವಾದಂತಹ ಮನೆಯನ್ನು ಮಾಡುವಂತಹ ಉದ್ದೇಶದಿಂದ ಈ ಕಥಾನಕವನ್ನು ಯೋಚನೆ ಮಾಡಿಕೊಂಡಿದ್ದೇವೆ. ಹಾಗಾಗಿ 13 ಸಲ ರಾಮನಾಮ ಜಪದೊಂದಿಗೆ ಈ ಕಥಾ ಪ್ರಾರಂಭವನ್ನು ಮಾಡೋಣ. ರಾಮ ಎಂಬ 2 ಅಕ್ಷರ, ಅದರ ಮಹಿಮೆಯನ್ನು ಹೇಳಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ರಾಮ ರಾಮ ಎಂಬಂತಹ ಆ ನಾಮಸ್ಮರಣೆಯನ್ನು ಯಾರು ಮಾಡಿದರೂ ಹೇಗೆ ಆರಂಭವಾಯಿತು, ತನ್ಮೂಲಕ ಭೂಮಿಗೆ ಹೇಗೆ ಮುಟ್ಟಿತು, ಈ ಕಥಾನಕವೇ ಇದೊಂದು ವಿಶೇಷವಾಗಿರುವುದರಿಂದ ಆ ರಾಮ ನಾಮ ಜಪದ ಮಹಿಮೆಯನ್ನು ತಿಳಿಯೋಣ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ಪುಣ್ಯಂ ರಾಮನಾಮ ಮಂತ್ರಗಳಲ್ಲಿ ಶ್ರೇಷ್ಠವಾದ ಮಂತ್ರ ಯಾವುದು ಕೇಳಿದ್ರೆ ಅದಕ್ಕೆ ನಾವು ಗಾಯತ್ರಿ ಅಂತ ಹೇಳ್ತೀವಿ. ಆ ಗಾಯತ್ರಿ ಮಂತ್ರಕ್ಕಿಂತಲೂ ಶ್ರೇಷ್ಠವಾಗಿರುವುದು ರಾಮನಾಮ ಜಪ ಅಂತ ಹೇಳ್ತೀವಿ. ರಾಮ ರಾಮ ಎಂಬಂತಹ ಮಂತ್ರವನ್ನು ಭಗವಾನ್ ಮಹಾವಿಷ್ಣುವು ಕೂಡ ಜಪ ಮಾಡಿದ್ದಾನೆ. ಮಾತ್ರ ಅಲ್ಲ, ಈಶ್ವರನು ತನ್ನ ಮಡಲಿಯಾಗಿರುವಂತಹ ಪಾರ್ವತಿಗೆ ಬೋಧಿಸಿದ್ದಾರೆ ಎಂಬುದು ಉಲ್ಲೇಖವಿದೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ. ಸೀತಾದೇವಿಯನ್ನೊಳಗೆಂದಿರುವಂತಹ ರಾಮ, ಅಯೋಧ್ಯೆಯಲ್ಲಿ ಹುಟ್ಟಿರುವಂತಹ ರಾಮ, ದಶರಥನ ಮಗನಾಗಿರುವಂತಹ ರಾಮ, ಕೋದಂಡ ರಾಮ. ಈ ರೀತಿಯ ರಾಮನ ಗುಣಗಾನವನ್ನು ಮಾಡ್ತಾ ಇರುವಾಗ ರಾಮ, ರಾ ಎನ್ನುವ ಒಂದಕ್ಷರ, ಮಾ ಹೇಳುವ ಇನ್ನೊಂದಕ್ಷರ, ಆ 2 ಅಕ್ಷರಗಳು ಸೇರಿ ರಾಮ ಎಂಬಂತಹ ಶಬ್ದ ಉಂಟಾಗಲ್ಪಟ್ಟಿದೆ. ರಾಮ ರಾಮೆಂದೊಡನೆ ಸ್ವರ್ಗದ ಕಾಮಿನೀಶನ ಒಡೆಯ. ನೋಡಿ, ಇಲ್ಲಿಗೆ ಹೋಯ್ತದು ನೋಡಿ. ರಾಮ ರಾಮೆಂದೊಡನೆ ಸ್ವರ್ಗದ, ರಾಮ 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 ಅಂತ ಹೇಳಬೇಕಾದ್ರೆ ಯಾರು ಬರ್ತಾರಂತೆ? ಸ್ವರ್ಗದ ಕಾಮಿನೀಶನ ಒಡೆಯ. ಅಲ್ಲಿ ನಡೆದಾಡುವಂತಹ, ನರ್ತನೆ ಮಾಡುವಂತಹ ಮೇನಕೆ ಇರಬಹುದು, ಶಿರೋತ್ತಮ ಇರಬಹುದು, ಊರ್ವಶಿ ಇರಬಹುದು. ಆ ಕಾಮಿನೀಶನ, ಅಥವಾ ನಾವು ಕಾಮಿಷಿದಾಗ ಕೊಡುವಂಥವರು ಯಾರು? ಮಳೆ ಬೇಕು ಅಂತ ಹೇಳುವಾಗ ಮಳೆಯನ್ನು ಕೊಡುವಂತಹ ವರುಣದೇವ, ಅಗ್ನಿ ಬೇಕು ಅಂತ ಹೇಳುವಾಗ ಅಗ್ನಿಯನ್ನು ಕೊಡುವಂತಹ ಅಗ್ನಿದೇವ. ಇಂತಹ ಅಷ್ಟದಿಕ್ಪಾಲಕರ ಒಡೆಯನಾಗಿರುವಂತಹ ಕಾಮಿನೀಶನ ಒಡೆಯ ಆ ಮಹಾರಾಜ ದೇವೇಂದ್ರ. ಆ ದೇವೇಂದ್ರನ ಒಡೆಯನಾಗಿರುವಂತಹ ಲಕ್ಷ್ಮೀರಮಣ ಅಂತ. ರಾಮ ರಾಮೆಂದೊಡನೆ ಸ್ವರ್ಗದ ಕಾಮಿನೀಶನ ಒಡೆಯ ಲಕ್ಷ್ಮೀರಮಣನೈತ. ನೀವು ರಾಮ ರಾಮ ಅಂತ ಹೇಳಿದ್ರೆ ಬರೀ ರಾಮ ಬರುವುದಲ್ಲ, ಇವರೆಲ್ಲರೂ ಬಂದು ಬಿಡ್ತಾರೆ. ಅಷ್ಟು ದಿಕ್ಪಾಲಕರು ಬರ್ತಾರೆ. ಅಲ್ಲಿವರೆಗೂ ಸ್ವರ್ಗದಲ್ಲಿ ಇರ್ತಕ್ಕಂತಹ
ಮಹಾಮಹಿಮನಾಗಿರುವಂಥ ದೇವೇಂದ್ರ ಬರ್ತಾನೆ. ಅವರ ಒಡೆಯನಾಗಿರುವಂಥ ಲಕ್ಷ್ಮೀ ರಮಣಗೈತ ರಾಮ ರಕ್ಷಿಸು ರಕ್ಷಿಸನ್ನುತ ಕಮಲ ಭವ. ಕಮಲ ಭವ ಅಂದರೆ ಯಾರು? ಬ್ರಹ್ಮದೇವ ಕಮಲದಲ್ಲಿ ಉದ್ಭವಿಸಿದವ. ಮಹಾವಿಷ್ಣುವಿನ ಹೊಟ್ಟೆಯನ್ನು ಹೊಕ್ಕು ಆ ಹೊಟ್ಟೆಯಿಂದ ತಾನು ಹೊರಗಡೆ ಬರಲಿಕ್ಕೋಸ್ಕರ ನಾಭಿಯಿಂದ ಹೊರಗಡೆ ಬರ್ತಾನೆ. ಆ ನಾಭಿ ಒಂದು ಕಮಲ ಅಂತ ಹೇಳಿದ್ದಾರೆ. ಅದಕ್ಕೆ ಮಹಾವಿಷ್ಣುವಿಗೆ ಪದ್ಮನಾಭ ಅಂತ ಹೆಸರಿದೆ. ಅಂತಹ ಪದ್ಮದಲ್ಲಿ ಉದಯಿಸಿರುವವನು ಯಾರು? ಅವನು ಬ್ರಹ್ಮ. ಹಾಗಾಗಿ ಕಾಮಿನೀಶನ ಒಡೆಯ ಲಕ್ಷ್ಮೀ ರಮಣನೈತ ರಾಮ ರಕ್ಷಿಸು ರಕ್ಷಿಸು ಎನ್ನುತ್ತ ಕಮಲ ಭವ. ಈ ಪ್ರಪಂಚದ ಉತ್ಪತ್ತಿಗೆ ಕಾರಣನಾಗಿರುವವನು ಯಾರನೋ ಅವನು ಬ್ರಹ್ಮ. ಆ ಬ್ರಹ್ಮದೇವನು ಕೂಡ ರಾಮ ರಾಮ ಅಂತ ಕರೀತಾನೆ. ಹಾಗಾಗಿ ತ್ರಿಮೂರ್ತಿಗಳು ಕೂಡ ರಾಮನಾಮ ಜಪವನ್ನು ಮಾಡ್ತಾರೆ. ಜಗತ್ತಿನ ಚರಾಚರ ಜೀವರಾಶಿಗಳು ಕೂಡ ರಾಮನಾಮ ಜಪವನ್ನು ಮಾಡುವುದರ ಮುಖಾಂತರವಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾರೆ. ಅಂತಹ ರಾಮನಾಮ ಜಪವನ್ನು 13 ಸಲ ಜಪ ಮಾಡ್ತಾ ಈ ಕಥಾ ಪ್ರಾರಂಭವನ್ನು ಮಾಡೋಣ. ಹಾಗಾಗಿ ನೀವೆಲ್ಲರೂ ಕೂಡ ರಾಮನಾಮ ಜಪ ಮಾಡುತ್ತಾ ಸಂಕೀರ್ತನೆಯನ್ನು ಕೇಳುವಂತಹ ಪುಣ್ಯ ಕಾರ್ಯಕ್ಕೆ ನಾವು ಮುಂದಾಗೋಣ. ಎಲ್ಲರೂ ಒಟ್ಟಿಗೆ ರಾಮನಾಮ ಸಂಕೀರ್ತನೆಯನ್ನು ಮಾಡೋಣ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, 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 ಶ್ರೀರಾಮ ಜಯ ರಾಮ हनुमान की माता की बोलो भारत माता की. ಇರುವಾಗ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿ ಪಕ್ಷಿಗಳು ಆ ಸೀತೆಯ ಹತ್ತಿರಕ್ಕೆ ಬಂದು ಸೀತೆಗೆ ಗಾಳಿಯನ್ನು ಬೀಸಿ ಅವಳ ಸೇವೆಯನ್ನು ಮಾಡಿ, ಪ್ರಾಣಿಗಳೆಲ್ಲವೂ ಬಂದು ಹಣ್ಣುಗಳನ್ನು ತಂದುಕೊಟ್ಟು ಆ ಸೇವೆಯನ್ನು ಮಾಡಿದ್ದ. ಹೀಗೆ ರಾಮ 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 ಎಂಬಂತ 2 ಅಕ್ಷರವನ್ನು ಜಪ ಮಾಡಿದಾಗ ಎಲ್ಲರೂ ಅದಕ್ಕೆ ಮನಸೋತು ಅದರಲ್ಲಿ ಲೀನವಾಗಿರುತ್ತಾರೆ ಎಂಬುದನ್ನು ಎಲ್ಲ ಸಾಧು ಸಂತರು ಋಷಿಮನಿಗಳು ವರ್ಣಿಸಿದ್ದಾರೆ. ವಿಶೇಷವಾಗಿ ವಾಲ್ಮೀಕಿ ಮಹಾಮನಿಗಳು ಅದನ್ನು ವರ್ಣನೆ ಮಾಡಿದ್ದಾರೆ. ಅಂತಹ ರಾಮ ಎಂಬಂತಹ ನಾಮ ಅದು ಮಧುರವಾಗಿರುವುದು ಎಂಬುದನ್ನು ತೆಲುಗಿನಲ್ಲಿ ದಾಸಶ್ರೇಷ್ಠರೊಬ್ಬರು ಹಾಡಿದ್ದಾರೆ. ಏಮಿ ರುಚಿ ರಾಮ್ ನಾಮ ಮೆತ್ತ ರುಚಿ ರಾಮ್, 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 ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್,
ಏನು ರುಚಿ, ಎಷ್ಟು ಚಂದ ಹಾಡ್ತಾರೆ ಅವರು. ಏಮಿ ರುಚಿ ರಾಮ್ ನಾಮ ಮೆಂತ ರುಚಿ ರಾಮ್, ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್. ಆ ರುಚಿ ಹೇಗಿರ್ತದೆ ಎಂಬುದನ್ನು ವರ್ಣನೆ ಮಾಡಿದ್ದಾರೆ. ಹೇಗಿರ್ತದಂತೆ, ಧೀಕೃತ ಮಧುಪಲಾರಸಮುನ ಕಿಲ್ಲನು ಅಧಿಕಮು 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 ನೀ ನಾಮ ಮೇಮಿ ರುಚಿ ರಾಮ್, ಅಧಿಕಮು ನೀ ನಾಮ ಮೇಮಿ ರುಚಿ ರಾಮ್. ದಧಿ ಅಂದ್ರೆ ಹಾಲು, ಘೃತ ಅಂದ್ರೆ ತುಪ್ಪ. ದಧೀಕೃತ ಮಧುಫಲ, ಮಧು ಅಂದ್ರೆ ಜೇನುತುಪ್ಪ. ದಧೀಕೃತ ಮಧುಫಲ, ಫಲ ಅಂದ್ರೆ ಹಣ್ಣುಗಳು, ಬಾಳೆಹಣ್ಣು. ಬಾಳೆಹಣ್ಣು, ದ್ರಾಕ್ಷಿ ಹಣ್ಣು ಇಂತಹ ಸಿಹಿ ಸಿಹಿಯಾಗಿರುವ ಹಣ್ಣುಗಳು. ಹಾಲು, ತುಪ್ಪ, ಜೇನುತುಪ್ಪ, ಹಣ್ಣುಗಳು ಅದೆಲ್ಲ ರುಚಿ ಅಲ್ಲವಾ? ಅದಕ್ಕಿಂತ ಅಧಿಕ ರುಚಿಯಂತೆ ಯಾವುದು? ರಾಮ ಎಂಬ ನಾಮ. ದಧೀಕೃತ ಮಧುಫಲಾರಸಮುನ ಚೆಲ್ಲನು ಅಧಿಕಮೋ ನೀ ನಾಮ ಮೇಮಿ ರುಚಿ ರಾಮ್. ಏ ಮೇರೆ ಚೇ ರಾಮ್ ನಾಳ, ಏ ಮೇರೆ ಚೇ ರಾಮ್ ನಾಮ ಮೆಂತ ರುಚಿ ರಾಮ್, ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್. ಏ ಮೇರೆ ಚೇ ರಾಮ್ ನಾಮ ಮೆಂತ ರುಚಿ ರಾಮ್, ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್. ಏ ಮೇರೆ ಚೇ ರಾಮ್ ನಾಮ ಮೆಂತ ರುಚಿ ರಾಮ್, ಎಂತ ರುಚಿ ರಾಮ್ ನಾಮ ಮೇಮಿ ರುಚಿ ರಾಮ್. ಹರ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ್. ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ. ಹಿಂದೆಲ್ಲ ಎಲ್ಲ ಕಡೆಯಲ್ಲಿ ಹರಿಕತೆ ಮಾಡ್ತಾ ಮಾಡ್ತಾ ಎಲ್ರಿಗೆ ಹರಿಕತೆ ಕೇಳಿ ಕೇಳಿ ಹರಿಕತೆಗೆ ಹೋದರೆ ಏನು ಮಾಡಬೇಕು ಅಂತ ಗೊತ್ತಿತ್ತು. ಈಗ ಹರಿಕತೆ ಕೇಳುವರಿಲ್ಲ, ಯಾಕೆ ಸೀರಿಯಲ್ ನೋಡುವವರೇ ಜಾಸ್ತಿ ಆಗಿದೆ. ಹಾಗಾಗಿ ಹರಿಕತೆಗೆ ಬಂದು ಕೂತರೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಗೋವಿಂದ ಅಂತ ಹರಿದಾಸರು ಹೇಳುವಾಗ ಮುಂದೆ ಕೂತವರೆಲ್ಲ ಗಟ್ಟಿಯಾಗಿ ಗೋವಿಂದ ಅಂತ ಹೇಳಬೇಕು. ಹರಿದಾಸರಿಗೆ ಮೈಕ್ ಉಂಟು, ನಿನಗೆ ಮೈಕ್ ಇಲ್ಲ. ಹಾಗಾಗಿ ನಿಮ್ಮ ಸ್ವರ ವೈಕುಂಠಕ್ಕೆ ಕೇಳುವಷ್ಟು ಸ್ವರ ಬರಬೇಕು. ಯಾಕಂದರೆ ದಾಸರು ಹೇಳಿದ್ದಾರೆ, ಯಾವಾಗ ಭಜನೆ ಮಾಡ್ತಾರೋ ಆ ಭಜನೆ ಮಾಡಿದಾಗ ಚಪ್ಪಾಳೆ ತಟ್ಟಿ ಭಜನೆ ಮಾಡಿದರೆ ಅವನಿಗೆ ಯಾವ ತೊಂದರೆಯೂ ಇಲ್ಲ. ಅಮೃತ ಶ್ರವಣ ಮಾಡುವುದರಿಂದ ನಮ್ಮ ಕಿವಿಗಳು ಪಾವನವಾಗ್ತವೆ. ಆ ಕಿವಿಗಳಲ್ಲಿ ಕೇಳ್ತಾ ಕೇಳ್ತಾ ನಮ್ಮ ಹೃದಯ ಅದು ವಿಶಾಲವಾಗ್ತದೆ. ಮಾತ್ರ ಅಲ್ಲ, ಅದು ಪವಿತ್ರವಾಗ್ತದೆ. ಯಾವಾಗ ವಿಶಾಲ ಹೃದಯ ಆಗ್ತೀರೋ, ಯಾವಾಗ ನಮ್ಮ ಹೃದಯ ಶುದ್ಧವಾಗ್ತದೋ ಆವಾಗ ನಮ್ಮ ಜೀವನ ಶ್ರೇಷ್ಠವಾಗ್ತದೆ. ಹಿಂದೆ ಒಂದು ಊರಿನಲ್ಲಿ ಒಂದು ದೊಡ್ಡ ಕೆರೆ, ಊರಿನಲ್ಲಿ ನೀರೇ ಇರಲಿಲ್ಲ. ಆಗ ಊರಿನ ಯಜಮಾನರು ಇದ್ದರೆ ಅವರ ಹತ್ರ ಹೋಗಿ ಹೇಳುವರು ಊರಿನವರೆಲ್ಲ, ಯಜಮಾನ್ರೆ ನೀರೇರೆಲ್ಲ ಪರಿರೇಂಜಿ ಒಂದು ಗೂವೆಲ್ಲ ದೆಪ್ಪಾಗ. ಹಾಗೆ ನಮ್ಮ ರವೀಂದ್ರ ಶೆಟ್ಟರಂತವರಿಗೆ ಎಲ್ಲ ಹೋಗಿ ಹೇಳಿದರೆ ಅವರು ಕೆರೆ ತೋಡಿಸ್ತಾರೆ, ಇನ್ನು ವ್ಯವಸ್ಥೆ ಎಲ್ಲ ಮಾಡ್ತಾರೆ. ಆಗ ಆ ಊರಿನಲ್ಲಿ ಇದ್ದವರಿಗೆ ಹೋಗಿ ಹೇಳಿದ್ರು, ಸ್ವಾಮಿ ನೀರು ಪರಿರೇಂಜಿ ಒಂದು ಗೂವೆಲ್ಲ ದೆಪ್ಪ ಅವರು ಊರ್ದಗಳು ಕೂಡ ಸೇರಿ ಮಾಡ್ಬೇಕ ಅಂತ ಹೇಳಿ. ಹಾಗೆ ಊರಿನವರೆಲ್ಲ ಸೇರಿ ಒಂದು ಬಾವಿ, ದೊಡ್ಡ ಬಾವಿ ಮಾಡಿದ್ರು. ಬಾವಿ ಮಾಡಿ ಬಾವಿಯಲ್ಲಿ ನೀರು ಸಿಕ್ಕಿತು. 10-20 ಕೋಲ ಆಯಿತು, ನೀರು ಸಿಕ್ತು. ಆ ಊರಿನಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರೆ. ಆ ಸ್ವಾಮಿಗಳ ಹತ್ರ ಹೋಗಿ ಹೇಳಿದರು, ಸ್ವಾಮಿ ಸ್ವಾಮಿ ನೀರು ಸಿಕ್ಕಿದೆ, ನನಗೆ ಹೊಸದಾಗಿ ನೀರು ಸಿಕ್ಕಿರುವುದು, ನೀವು ಬಂದು ಪೂಜೆ ಮಾಡಿ ನಮಗೆ ಪ್ರಸಾದ ರೂಪವಾಗಿ ಮೊದಲು ತೀರ್ಥ ಪ್ರಸಾದ ಕೊಡಬೇಕು, ಆಮೇಲೆ ನಾವು ನೀರು ಸೇರಿಸುವುದು ಅಂತ ಹೇಳಿದರು. ಸ್ವಾಮಿಗಳು ಒಂದು ಮುಹೂರ್ತ ನೋಡಿದರು, ನೋಡಿ ಹೇಳಿದರು, ಇಂಚಿನ ದಿನ ಭಾರಿ ಎಡ್ಡೆ ಅಂತ. ಕೆಲವರು ಮುಹೂರ್ತ ನೋಡುದು ಯಾಕಂದ್ರೆ ಅವರಿಗೆ ಪುರುಸೊತ್ತಿರುವುದಿಲ್ಲ, ಆ ದಿವಸ ಹೇಳುದವರು ನನಗೆ ಭಾರಿ ಎಡ್ಡೆ ಮುಹೂರ್ತ ಅಂತ. ಹಾಗೆ ಒಂದು ನೋಡಿ ಮುಹೂರ್ತ ಹೇಳಿದರು. ಅದಕ್ಕೆ 2-3 ದಿವಸ ಉಂಟು ಸಮಯ. ಆ ಮುಹೂರ್ತದಲ್ಲಿ ಎಲ್ಲ ತರಲು ತೋರಣ ಎಲ್ಲ ಅಲಂಕಾರ ಮಾಡಿದರು, ಊರು ಪೂರ ಗುಡಿಸಿದ್ರು, ಮನೆಯ ಪಾತ್ರ ಎಲ್ಲ ತೊಳೆದಿಟ್ರು, ಹೊಸ ನೀರು ಹಾಕುವುದು ನೋಡಿ. ಹಾಗೆಲ್ಲ ಸಿದ್ಧ ಮಾಡಿಟ್ಟಾಗ ಮೊದಲನೇ ದಿವಸ ಬಂದು ಒಬ್ಬ ಓಡಿಕೊಂಡು ಬಂದು ಸ್ವಾಮಿ ಹತ್ರ ಹೇಳಿದರು, ಸ್ವಾಮಿ ಸ್ವಾಮಿ ಎಲ್ಲ ಏನು ಪೂಜೆ ಆ ಪೂಜೆ ಅಂತ ಹೇಳಿದ್ರು. ನಾನೇ ಅಂತ ಕೇಳಿ, ಇದೊಂದು ನಾಯಿ ಬೋರ್ದು ಸಾಯ್ತು ಹೋತು ಎಂಚ ಪರ್ಪುನಿ ನೀರು ಕಂಡ ಬಟ್ಟೆ ಉಂಟು, 5 ಕೋಲ್ ನೀರುಂಡು, ನಾಯಿ ಸಾಯ್ತಂಡತ್ತ ಸ್ವಾಮಿ ಒಳ್ಳೆ ಪೆಂಚ ದೆಪ್ಪು ನೀರು ಆ ಪೂಜೆ ಅಂತ ಹೇಳಿ ಅಂದ. ಅವಾಗ ಒಂದು ಸಂಗತಿ ಮಾನ್ಪುಲೆ ನಿಂಗೆ ಮಾತಾಡಲ್ಲ ಸೇರಿದ ನೀರು ಖಾಲಿ ಮಾನ್ಪುಲೆ ಅಂತ ಹೇಳಿ ಇವನು ಬಂದು ಹೇಳ್ದ. ಸ್ವಾಮಿಗಳು ಹೇಳಿದ್ದಾರೆ, ಮುಹೂರ್ತ ಒಳ್ಳೆದುಂಟಂತೆ, ಅದೇ ಮುಹೂರ್ತಕ್ಕೆ ಮಾಡಬೇಕಂತೆ, ಹಾಗಾಗಿ ನೀರು ಖಾಲಿ ಮಾಡಬೇಕು ಅಂತ ಹೇಳಿದ್ದಾರೆ.
ಎಲ್ಲರೂ ಬಂದರು, ನೀರು ಖಾಲಿ ಮಾಡಿದರು. ಅಲ್ಲ ನೀರು ಖಾಲಿ ಆಯಿತು. ಮುಹೂರ್ತ ಬಂತು, ಸ್ವಾಮಿಗಳು ಬಂದರು, ಇಳಿದ್ರು, ಅವ್ರನ್ನ ಕರ್ಕೊಂಡು ಬಂದು ವೇದಿಕೆಯಲ್ಲಿ ಇಟ್ಟರು. ಅಲ್ಲಿ ಒಂದು ದೊಡ್ಡ ಕುಂಭ, ದೊಡ್ಡ ಪಾತ್ರೆಯಲ್ಲಿ ಎಲ್ಲರೂ ನೀರು ತಂದು ಹಾಕಬೇಕು ಅಂತ ಸ್ವಾಮಿಗಳು ಹೇಳಿದರು. ನೀರು ತಗೊಂಡು ಬಂದರು, ಎಲ್ಲ ಹಾಕಿದ್ರು, ನೀರೆಲ್ಲ ಹಾಕಿದ್ರು. ಅದಕ್ಕೆ ಪೂಜೆ ಎಲ್ಲ ಮಾಡಿದ್ರು, ಮಂಗಳಾರತಿ ಎಲ್ಲ ಮಾಡಿದ್ರು, ಜಯಗಂಟೆಲ್ಲ ಹೊಡೆದ್ರು. ಆಮೇಲೆ ಸ್ವಾಮಿಯೇ ಫಸ್ಟಿಗೆ ತೀರ್ಥ ಬರೋಡು ಅಂತ ಎಲ್ಲರೂ ಒತ್ತಾಯ ಮಾಡಿದರು. ಸ್ವಾಮಿಯ ಕೈಗೆ ನೀರು ಹಾಕಿದ್ರು. ಪೂಜೆ ಭಟ್ರು ನೀರು ಹಾಕಿ ಸ್ವಾಮಿಗಳು ತೀರ್ಥ ಕೊಡಲಿಕ್ಕೆ ಹೋಗ್ತಾರೆ. ಗಬ್ಬ ವಾಸನೆ ಬರ್ತಾವ. ಸ್ವಾಮಿಗಳು ಕೇಳಿದ್ರು, ನಾಯಿ ದತ್ತಿಗ್ಯಾರ, ಒಂದು ವಾಸನೆ ಬರೋದು ಉಂಡತ್ತ. ಆಗ ಎಲ್ಲರೂ ಹೇಳಿದ್ರು, ನೀರು ಪೂರ ಖಾಲಿ ಮಂತ ಸ್ವಾಮಿ, ಇರು ಪಂಡ್ಲೆಕ್ಕ ನೀರು ಪೂರ ಖಾಲಿ ಮಂತ ಅಂತ ಹೇಳಿದ್ರು. ನೀರು ಖಾಲಿ ಮಂತಾರತ್ತ, ಅದನ್ನು ಬುಕ್ಕ ಕಮ್ಮಿನ ಬರ್ಕೊಂಡು ತಾನೆ. ಹಾಗೆ ಸ್ವಾಮಿಗಳು ನೋಡಿಬಿಡುವ ಅಂತ ಬಂದರೆ ಈ ಸತ್ತ ನಾಯಿಯನ್ನು ತೆಗಿಲೇ ಇಲ್ಲ, ಅದು ಅದರ ಒಳಗಡೆ ಉಂಟು. ಆ ನೀರೆಲ್ಲ ಖಾಲಿ ಮಾಡಿದ್ದಾರೆ, ಅದು ತುಂಬ ಬಾತು ಮೇಲೆ ಬಂದಿದೆ. ಸ್ವಾಮಿಗಳು ಹೇಳಿದ್ರು, ನೋಡಪ್ಪ, ನೀನು ಆ ನಾಯಿಯನ್ನು ತೆಗೆದೆ, ನೀರು ಖಾಲಿ ಮಾಡಿ ಏನು ಪ್ರಯೋಜನ ಅಂತ. ಅದಕ್ಕೆ ಅಲ್ಲಿದ್ದ ಹಿರಿಯವ ಹೇಳಿದ್ರು, ಸ್ವಾಮಿ ಈ ನಾಯಿ ದೆಪ್ಪೆರ ಬಂತಿಗೆರತ್ತ, ನೀರು ಖಾಲಿ ಮನ್ಪೆರ ಬನ್ನಿ ಅತ್ತ. ಇದು ನಮಗೆ ಏನನ್ನು ಸೂಚಿಸ್ತದೆ ಅಂತಂದ್ರೆ, ನಮ್ಮ ಹೃದಯ ಎಂಬಂತಹ ಬಾವಿಯೊಳಗಡೆ ಯಾವುದಾದ್ರೂ ಕೊಳೆತಿರುವಂತಹ ಒಂದು ವಸ್ತು ಹೋಗಿ ಕೂತ್ಕೊಂಡ್ರೆ ಅದಕ್ಕೆ ಪರಿಹಾರ ಇಲ್ಲ. ಅದನ್ನು ಮೊದಲು ತೆಗಿಬೇಕು, ಆ ಕೊಳೆಯನ್ನು ತೆಗಿಬೇಕು. ಆಗ ನಮ್ಮ ಹೃದಯ ಪರಿಶುದ್ಧವಾಗ್ತದೆ. ಆ ಕೊಳೆ ಯಾವುದು? ಅಲ್ಲಿ ಸತ್ತ ನಾಯಿ. ಇಲ್ಲೇನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳೆಂಬ ಹರಿಶ್ವರಿಗಳು. ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ಇನ್ನೊಬ್ಬನಿಗೆ ವಂಚನೆ ಮಾಡಬೇಕು. ನಮ್ಮ ಮನೆ ಉದ್ಧಾರ ಆಗಬೇಕು, ಪಕ್ಕದ ಮನೆ ಹಾಳಾಗಿ ಹೋಗಬೇಕು ಅಂತ. ಮನೆಯಲ್ಲಿ ಕರೆಂಟ್ ಹೋಯಿತು ಅಂತ ಇಟ್ಟುಕೊಳ್ಳುವ. ಕರೆಂಟ್ ಹೋದ ಕೂಡಲೇ ಅಪ್ಪ ಮಗನನ್ನು ಕರೆದು ಹೇಳ್ತಾರೆ, ಏನು ತುಲಯ ಅವಳು ಕರೆಂಟ್ ಉಂಟಾ ಅಂತ. ಅವಳು ಪಕ್ಕದ ಮನೆಯಲ್ಲಿ ಕರೆಂಟ್ ಉಂಟಾ ಅಂತ ಮೊದಲು ಹೇಳು. ಅವ ಹೋಗಿ ನೋಡಿ ಅಲ್ಲಿ ಕರೆಂಟ್ ಉಂಟು ಅಂತ ಹೇಳಿದರೆ ಇನ್ನು ಈ ಮಗನಿಗೆ ಪುರ್ಸೊತ್ತಿಲ್ಲ. ಆಡಿಗೆ ಫೋನ್ ಮಾಡ್ಕು, ಇಡಿಗೆ ಫೋನ್ ಮಾಡ್ಕು, ಕರೆಂಟ್ ಓಡಬಹುದು ತೂಲ ಅಂತ. ಒಂದು ವೇಳೆ ಪಕ್ಕದ ಮನೆಯಲ್ಲಿ ಕರೆಂಟ್ ಇಲ್ಲ ಅಂತ ಹೇಳಿದರೆ ಇವನಿಗೇನೂ ತಲೆಬಿಸಿ ಇಲ್ಲ, ಚಂದಕ್ಕೆ ನಿದ್ರೆ ಮಾಡ್ತಾನೆ. ಹೀಗೆ ಬೇರೆಯವರು ಆನಂದವನ್ನು ಅನುಭವಿಸುವುದಕ್ಕಿಂತ ನಾನು ಅನುಭವಿಸಬೇಕು ಎಂಬ ಭಾವ. ಹೀಗೆ ಈ ಮಾತ್ಸರ್ಯ ನಮ್ಮ ಹೃದಯದ ಒಳಗಡೆ ಇದ್ದರೆ ಆತ ಪರಿಶುದ್ಧನಾಗುವುದಿಲ್ಲ. ಪ್ರಭು ಶ್ರೀರಾಮಚಂದ್ರನ ಹೃದಯ ಪರಿಶುದ್ಧವಾಗಿರುವಂತಹ ಹೃದಯ. ಅಂತಹ ಹೃದಯ ನಮ್ಮದಾಗಬೇಕು ಅಂತಾದರೆ ನಾವು ಆ ರಾಮನಾಮ ಜಪವನ್ನು ಪರಿಶುದ್ಧ ಹೃದಯದಿಂದ ಸಂಧ್ಯಾ ಕಾಲದಲ್ಲಿ ಶುದ್ಧವಾದ ಮನಸ್ಸಿನಿಂದ ಮನೆಯವರೆಲ್ಲ ಕೂತ್ಕೊಂಡು ಹೇಳ. ಇದರ ಮುಖಾಂತರವಾಗಿ ನಮ್ಮ ಹೃದಯ ಪರಿಶುದ್ಧವಾಗ್ತದೆ. ಅದನ್ನು ದಾಸವರೇನರು ನೆನಪು ಮಾಡಿಕೊಟ್ಟಿದ್ದಾರೆ. ಅವರು ಹೇಳ್ತಾರೆ, ಏಮಿ ರುಚಿರ, ಎಂತ ರುಚಿ ಇದು, ರಾಮ 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 ಎಂಬಂತಹ ಧ್ವನಿ ಎಷ್ಟು ರುಚಿ. ಆ ರಾಮನಾಮ ಜಪದಿಂದ ಜೀವನವೇ ಸಾರ್ಥಕವಾಗ್ತದೆ ಅಂತ ಹೇಳಿದ್ದಾರೆ. ಅಂತಹ ರಾಮ ಹುಟ್ಟಿರುವುದು ಅಯೋಧ್ಯೆಯ ಪವಿತ್ರವಾಗಿರುವಂಥ ಭೂಮಿಯಲ್ಲಿ. ಆ ಕುಲದಲ್ಲಿ ಅದೆಷ್ಟು ಜನ ಮಹಾಮಹಿಮರು ಹುಟ್ಟಿ ಹೋಗಿದ್ದಾರೆ. ನಾವು ರಾಮಾಯಣದ ಕಥೆಯಲ್ಲಿ ಕೇಳುವಂಥದ್ದು ರಾಮ ಬಿಟ್ಟರೆ ನಮಗೆ ಯಾರು ಗೊತ್ತಿದೆ? ಭರತ, ಅವನನ್ನು ಬಿಟ್ಟರೆ ಲಕ್ಷ್ಮಣ, ಮತ್ತೆ ಹೋದರೆ ಸ್ವಲ್ಪ ದೂರಕ್ಕೆ ಹೋದರೆ ಹನುಮಂತ, ಶತ್ರುಘ್ನ, ಮತ್ತೆ ಸ್ವಲ್ಪ ಸೀತೆ, ಇನ್ನು ಬಂದರೆ ಒಬ್ಬ ರಾವಣ, ಇನ್ನೊಬ್ಬ ಬಂದರೆ ಒಬ್ಬ ಕುಂಭಕರ್ಣ, ಇನ್ನು ಬಂದರೆ ಒಂದು ವಿಭೀಷಣ, ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಒಂದು ಸುಗ್ರೀವ. ಅಲ್ಲಿಗೆ ನಮ್ಮ ರಾಮಾಯಣ ಮುಗಿಯುತ್ತದೆ. ಅದಕ್ಕಿಂತ ಜಾಸ್ತಿ ನಮ್ಮ ರಾಮಾಯಣ ಮುಂದಕ್ಕೆ ಹೋಗುವುದಿಲ್ಲ. ಆದರೆ ರಾಮಾಯಣದ ಇಡೀ ಕಥಾನಕದ ಒಳಗಡೆ ರಾಮನ ಪೀಳಿಗೆಯನ್ನೇ ತಗೊಂಡ್ರೆ ಅದೆಷ್ಟು ಜನ ಚಕ್ರವರ್ತಿಗಳು ಆ ಭೂಮಿಯನ್ನು ಆಳಿದ್ದಾರೆ. ಎಲ್ಲಿಂದ ಆರಂಭ ಆಗ್ತದೆ ಅಂದರೆ, ಬ್ರಹ್ಮದೇವನಿಂದ ಹಿಡಿದು ರಾಮನ ಕುಲ ಆರಂಭ ಆಗತ್ತೆ. ಬ್ರಹ್ಮನಿಂದ ಮರೀಚಿ ಬ್ರಹ್ಮ, ಅಲ್ಲಿಂದ ಕಾಶ್ಯಪ ಬ್ರಹ್ಮ, ಹಾಗೆ ಮುಂದುವರಿದು ಹುಟ್ಟಿರುವಂಥವರಲ್ಲಿ ಇಕ್ಷಾಕು, ರಾಮನನ್ನು ಹೇಳ್ತಾವೆ ಇಕ್ಷಾಕು ವಂಶದಲ್ಲಿ ಹುಟ್ಟಿಕೊಂಡವ. ರಘುವಂಶ ಅಂತ ಹೇಳ್ತೇವೆ, ಅಂತಹ ರಘುವು ಕೂಡ ಅದೇ ವಂಶದಲ್ಲಿ ಹುಟ್ಟಿರುವವನು. ತನ್ನ ಶರೀರದಲ್ಲಿರುವಂತಹ ಮಾಂಸಗಳನ್ನು ಪಕ್ಷಿಗಳಿಗೆ ದಾನ ಮಾಡಿರುವಂತಹ
ಮಹಾಮಹಿಮನಾಗಿರುವಂತಹ ಚಕ್ರವರ್ತಿ ಯಾರವನು? ಶಿಬಿ ಚಕ್ರವರ್ತಿ. ಅವನು ಕೂಡ ರಾಮನ ಪೂರ್ವಜನಾಗಿದ್ದ. ತನ್ನ ಹಿರಿಯರಿಗೆ ಸದ್ಗತಿಯೇ ಸಿಕ್ಕಲಿಲ್ಲ ಎಂಬುದಕ್ಕೋಸ್ಕರ ಶಂಕರನನ್ನು ಧ್ಯಾನ ಮಾಡಿ ಆ ಗಂಗೆಯನ್ನು ಭೂಮಿಗೆ ಇಳಿಸಿರುವಂತಹ ಭಗೀರಥ. ಅವನು ಹುಟ್ಟಿರುವುದು ಈ ರಾಮನ ಕುಲವಾಗಿರುವಂತಹ ಇಕ್ಷಾಕು ವಂಶದಲ್ಲಿ. ಸಗರ ಎಂಬಂತಹ ರಾಜ, ಆತ ರಾಜ್ಯವನ್ನು ಆಳ್ತಾ ಇರುವಂತಹ ಕಾಲ. ಅವನಿಗೆ 101 ಜನ ಮಕ್ಕಳು. ಸಗರ ಒಂದು ಯಾಗವನ್ನು ಮಾಡಿಸ್ತಾನೆ. ಆ ಯಾಗವನ್ನು ಮಾಡ್ತಾ ಇರುವಾಗ ಆ ಯಾಗದ ಕುದುರೆ ಕಾಣೆಯಾಗತ್ತೆ. ಆ ಯಾಗದ ಕುದುರೆಯನ್ನು ರಾಕ್ಷಸ ಸಗಲು ಹೋಗಿ ಕೆಳಗಡೆ ಇರುವಂತಹ ಒಬ್ಬ ಮುನಿಯ ಹತ್ತಿರಕ್ಕೆ ಕಟ್ಟಿರ್ತಾರೆ. ಸಗರನ ಮಕ್ಕಳೆಲ್ಲರೂ 100 ಜನ ಹೋದರು. ಹೋಗಿ ನೋಡಬೇಕಾದ್ರೆ ಇಲ್ಲಿ ಕುದುರೆಯನ್ನು ಕಟ್ಟಿಕೊಂಡುಂಟು. ಈ ತಪಸ್ಸು ಮಾಡುವ ಇವನೇ ಇದನ್ನು ಕಟ್ಟಿದ್ದು ಅಂತ ಹೇಳಿ ಅವನಿಗೆ ಹೋಗಿ ಉಪದ್ರ ಮಾಡಲಿಕ್ಕೆ ಶುರು ಮಾಡಿ. ಆತ ಕಣ್ಣನ್ನು ಬಿಟ್ಟು ಕೋಪದಿಂದ ನೋಡಿದ್ರು. ಸಗರನ 102 ಮಕ್ಕಳು ನಾಶವಾಗಿ ಹೋದರು. ಅದೇ ಪೀಳಿಗೆಯಲ್ಲಿ ಹುಟ್ಟಿರುವಂತಹ ಭಗೀರಥ ತಾನು ನಡ್ಕೊಂಡು ಹೋಗುತ್ತಾ ಇರುವ ಸಂದರ್ಭದಲ್ಲಿ ಮರದ ಮೇಲೆ ಕೂಗುತ್ತಾ ಇರುವಂತಹ ಪ್ರೇತ ರೂಪದ ಹಿರಿಯರನ್ನು ಕಂಡು, ನಿಮಗೆ ಯಾಕೆ ಹೀಗಾಗಿದೆ ಅಂತ ಕೇಳುವಾಗ, ಮೋಕ್ಷ ಸಿಗಲಿಲ್ಲ ಅಂತ ಹೇಳುವಾಗ, ಮೋಕ್ಷಾರ್ಥವಾಗಿ ಆ ಶಂಕರನನ್ನು ಧ್ಯಾನ ಮಾಡ್ತಾರೆ. ಗಂಗೆಯನ್ನು ಒಲಿಸಿಕೊಳ್ತಾಳೆ. ಆ ಗಂಗೆ ಭೂಮಿಗೆ ಇಳಿಯುತ್ತಾಳೆ. ಭೂಮಿಗೆ ಇಳಿಯುವಾಗ ಆ ಭೂಮಿಯೇ ಬಿರಿದು ಹೋಗಬಹುದು ಎಂಬುದಕ್ಕೋಸ್ಕರ ಶಂಕರ ತನ್ನ ತಲೆಯ ಮೇಲೆ ಬೀಳುವಂತೆ ಹೇಳ್ತಾನೆ. ಆ ಸಂದರ್ಭದಲ್ಲಿ ವಿಶೇಷವಾದ ಆಘಾತವನ್ನು ಸಹಿಸಲಿಕ್ಕೆ ಆಗದೇ ಇರುವಂಥ ಈಶ್ವರ ತನ್ನ ಜಟೆಯನ್ನ ಬಂಧಿಸ್ತಾನೆ. ಆ ಗಂಗಾದೇವಿ ತಲೆಯ ಒಳಗಡೆ ಸೇರಿಕೊಂಡು ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಆಗದೇ ಇರುವ ಸಂದರ್ಭದಲ್ಲಿ ಭಗೀರಥ ಮತ್ತೆ ಪ್ರಾರ್ಥನೆ ಮಾಡಿಕೊಳ್ತಾನೆ. ಹೇ ಶಂಕರ, ಆಕೆಯನ್ನು ಬಿಟ್ಟುಕೊಡು ಅಂತ ಕೇಳುವಾಗ ಪ್ರಸನ್ನನಾದಂಥ ಈಶ್ವರ ತನ್ನ ಜಟೆಯನ್ನು ಸಡಿಲುಗೊಳಿಸಿ ಆ ಜಟೆಯಿಂದ 7 ಭಾಗಗಳಾಗಿ ಮಹಾತಾಯಿಯಾಗಿರುವಂಥ ಗಂಗೆ ಇಡೀ ಭಾರತವನ್ನ ಪುನೀತಗೊಳಿಸ್ತಾಳೆ. ಹೀಗೆ ಸಪ್ತ ಗಂಗೆಯಾಗಿ ಕೈಲಾಸದಿಂದ ಆ ಗಂಗೆ ಹರಿತಾ ಬರ್ತಾಳೆ. ಹೀಗೆ ಗಂಗೆ ಹರಿಯುವುದಕ್ಕೂ ಕಾರಣ ರಾಮನ ಸಂತತಿ. ದಿಲೀಪ ಮಹಾರಾಜನಿಗೆ ಮಕ್ಕಳೇ ಇರಲಿಲ್ಲ, ಸಂತತಿಯೇ ಇರಲಿಲ್ಲ. ಅದಕ್ಕೋಸ್ಕರ ಆತ ದೇವತೆಯಲ್ಲಿ ಬೇಡಿಕೊಂಡಾಗ ನಂದಿನಿ ದೇವಿಯ ಸೇವೆ ಮಾಡು ಅಂತ ಹೇಳಿದರು. ನಂದಿನಿಯ ಹತ್ತಿರಕ್ಕೆ ಹೋಗ್ತಾನೆ. ಆ ನಂದಿನಿಯಲ್ಲಿ ಬೇಡಿಕೊಳ್ತಾನೆ. ನಂದಿನಿ ಪ್ರಸನ್ನಳಾಗಬೇಕಾದರೆ ಸುಲಭವೇನಾಗಿರಲಿಲ್ಲ. ಆ ದನದ ಹತ್ತಿರ, ನಂದಿನಿ ಎಂಬ ದನದ ಹತ್ತಿರ ಹೋಗಿ ನಿತ್ಯ ದನದ ಸೇವೆಯನ್ನು ಮಾಡ್ತಾನೆ. ಅದರ ಪಾದ ತೊಳಿತಾನೆ, ಅಲ್ಲಿ ಸ್ನಾನ ಮಾಡಿಸ್ತಾನೆ, ಅದಕ್ಕೆ ಹುಲ್ಲು ಹಾಕ್ತಾ ಇರ್ತಾನೆ. ದನದ ಜೊತೆಯಲ್ಲಿ ತಿನ್ನುವುದು, ದನದ ಜೊತೆಯಲ್ಲೇ ಉಣ್ಣುವುದು, ದನದ ಜೊತೆಯಲ್ಲೇ ಮಾತನಾಡುವುದು. ಈ ರೀತಿ ನಿರಂತರವಾಗಿ ಮಾತನಾಡ್ತಾ ಇದ್ದಂಥ ದಿಲೀಪರಾಜನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ ಯೋಚನೆ ಮಾಡಿರುವಂತಹ ಆ ನಂದಿನಿ ಒಂದಾನೊಂದು ದಿವಸ ಕಾಡಿನಲ್ಲಿರುವ ಸಂದರ್ಭ, ಒಂದು ಸಿಂಹ ಬಂದಿದೆ, ಗರ್ಜಿಸ್ತಾ ಇದೆ. ನಂದಿನಿಯನ್ನು ಕೊಂದು ತಿನ್ನಬೇಕು ಎಂಬ ಆಸೆಯಿಂದ ಆ ಸಿಂಹರಾಜ ಬಂದು ಅಡ್ಡಗಟ್ಟಿ ಆಕ್ರಮಿಸಿ ತಿನ್ನುತ್ತಾ ಇರುವ ದೃಶ್ಯ ದಿಲೀಪರ ಅಪರಾಧ ಹೋಗಿ ಹೇಳ್ತಾರೆ. ಹೇ ಸಿಂಹರಾಜ, ತಿನ್ನಬೇಡ, ನಾನು ಇಷ್ಟು ದಿವಸ ಪೂಜೆ ಮಾಡಿರುವಂತ ಮಹಾತಾಯಿಯವಳು, ಗಾವೋ ವಿಶ್ವಸ್ಯ ಮಾತರಃ, ಜಗತ್ತಿನ ತಾಯಿಯವಳು ಅಂತಹ ಈ ದನ, ನಾನು ಸೆರೆ ಮಾಡಿರುವ ದನ, ಋಷಿ ಮುನಿಗಳಿಗೆ ಪ್ರಿಯವಾಗಿರುವ ದನ, ಹೋಮ ಹವನಾದಿಗಳು ಆಗಬೇಕಾದರೆ ಈ ದನ ಇದ್ದರೆ ಮಾತ್ರ ಸಾಧ್ಯ. ನಡೆದಾಡುವಂತಹ ವೈದ್ಯ ಶಾಲೆ, ನಡೆದಾಡುವಂತಹ ದೇವಾಲಯ, 33 ಕೋಟಿ ದೇವತೆಗಳನ್ನು ಹೊತ್ತಿರುವಂತಹ ಮಹಾತಾಯಿಯವರು. ಬಿಟ್ಟು ಬಿಡು ಅಂತ ಹೇಳುವಾಗ ಆ ಸಿಂಹ ಗರ್ಜಿಸಿ ಹೇಳ್ತದೆ, ರಾಜ ಬಿಟ್ಟು ಬಿಡಬೇಕೆ, ನನ್ನ ಆಹಾರಗಳು ನನಗೆ ಹಸಿವಾಗುವುದಿಲ್ವೇ? ಪ್ರತಿಯೊಂದು ಜೀವಿಗೂ ಕೂಡ ಇನ್ನೊಂದು ಜೀವಿಯನ್ನು ಕೊಂದು ತಿನ್ನುವಂತ ಹಕ್ಕಿದೆ. ಹಾಗಾಗಿ ನನ್ನ ಆಹಾರವನ್ನು ನಾನು ತಿಂತಾ ಇದ್ದೇನೆ, ನೀನು ಬಿಡು ಅಂದರೆ ನಾನು ಬಿಡುವವನಲ್ಲ ಅಂತ ಹೇಳುವಾಗ, ನಿನಗೆ ಹಸಿವಾಗ್ತಿದೆಯೇ? ಹಸಿವಾಗ್ತಿದ್ದರೆ ನನ್ನ ಶರೀರದ ಮಾಂಸವನ್ನು ನೆತ್ತು ನಿನ್ನ ಹೊಟ್ಟೆಯ ಹಸಿವನ್ನು ತೀರಿಸಿಕೋ ಅಂತ ಹೇಳುವಾಗ ಆ ಸಿಂಹವಾಗಿ ಬಂದಿರುವಂತಹ ದೇವತೆಗಳು ಪ್ರತ್ಯಕ್ಷರಾಗಿ ಅವರಿಗೆ ಆಶೀರ್ವಾದ ಮಾಡಿದರು.
ನಿನ್ನ ಪರೀಕ್ಷೆಯನ್ನು ಮಾಡಿ. ನೀನು ಈ ಗೋವನ್ನು ಎಷ್ಟು ಪ್ರೀತಿಸಿದ್ಯಾ? ಈ ಗೋವಿನ ಸೇವೆಯನ್ನು ನೀವು ಮಾಡಿ ಆ ಗೋವಿನ ಆಪತ್ಕಾಲದಲ್ಲಿಯೂ ಕೂಡ ನೀನು ಗೋವಿನ ಜೊತೆಗಿದ್ದೀಯಾ ಎಂಬುದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ನಾವು ಎಂಬುದಾಗಿ ಹೇಳಿ ದೇವತೆಗಳು ಅವನಿಗೆ ಆಶೀರ್ವಾದ ಮಾಡಿ ಕಳಿಸಿಕೊಟ್ಟಿದ್ದಾರೆ. ತನ್ಮೂಲಕವಾಗಿ ಅವನಿಗೆ ಸಂತತಿ ಉಂಟಾಗಲ್ಪಟ್ಟದೆ. ಹೀಗೆ ದಿಲೀಪ ಮಹಾರಾಜ ಸಂತತಿಯನ್ನು ಪಡಿಬೇಕಂದ್ರೆ ಆ ಗೋಮಾತೆಯ ಸೇವೆಯನ್ನು ಮಾಡಿದ್ದಾರೆ. ಅಂತಹ ಮಹಾಮಹಿಮ ದಿಲೀಪ ಹುಟ್ಟಿರುವುದು ರಾಮನ ಕುಲದಲ್ಲಿ. ಮಂದಾತ ಇರಬಹುದು, ಇಕ್ಷಾಕು ಇರಬಹುದು, ಇಂತಹ ಮಹಾಮಹಾ ವ್ಯಕ್ತಿಗಳು ಹುಟ್ಟಿದ್ದಾರೆ. ನನಗೆ ಸ್ವರ್ಗದ ಸುಖ ಅಂತ ನಾವು ಹೇಳ್ತಾ ಇದ್ದೇವೆ. ಆದರೆ ಆ ಸ್ವರ್ಗದ ಹಾಗಿರುವ ಇನ್ನೊಂದು ಸ್ವರ್ಗವನ್ನು ಸೃಷ್ಟಿ ಮಾಡಿರುವಂತಹ ತ್ರಿಶಂಕು ಎಂಬಂತಹ ಮಹಾರಾಜ, ಅವನು ಕೂಡ ರಾಮನ ಕುಲದಲ್ಲಿಯೇ ಹುಟ್ಟಿರುವವನು. ಹೀಗೆ ಹೇಳ್ತಾ 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 ಹೋದರೆ ಅದೆಷ್ಟೋ ಜನ, ಒಬ್ಬರು ಇಬ್ಬರು 10 ಅಲ್ಲ 100 ಜನ ರಾಜ ಮಹಾರಾಜರು ರಾಮನ ಪೀಳಿಗೆಯಲ್ಲಿ ಹುಟ್ಟಿ ಬಂದಿದ್ದಾರೆ. ಅದರಲ್ಲಿ ಬರ್ತಾ 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 ಬ್ರಹ್ಮದೇವನಿಂದ ಮರೀಚಿ ಬ್ರಹ್ಮ, ಕಾಶ್ಯಪ ಬ್ರಹ್ಮ, ಹಾಗೆ ಮುಂದುವರಿತಾ 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 ಅಜಮಹಾರಾಜನ ಮಗ ಸುಬಾನು, ಅವನಲ್ಲಿ ಹುಟ್ಟಿಕೊಂಡವನೇ ದಶರಥ ಮಹಾರಾಜ. ದಶರಥ ಅಪ್ರತಿ ಹರೋಹತೋ ಯತಃ ದಶರಥ. 10 ದಿಕ್ಕುಗಳಿಗೂ ತಡೆಯಿಲ್ಲದೆ ರಥವನ್ನು ಯಾರು ಹಾಯಿಸ್ತಾನೋ ಅಂತಹ ಸಾಮರ್ಥ್ಯವನ್ನು ಹೊಂದಿರುವವನು ಅವನು ದಶರಥ. ದಶರಥ ಎಂಬಂತಹ ನಾಮ ಕಾವ್ಯ ನಾಮ, ವಿಶೇಷನಾದ ದಶರಥನಲ್ಲಿ. ಅವನ ಹೆಸರು ನೇಮಿರಾಜ ಅಂತ. ನೇಮಿರಾಜನಾಗಿರುವಂತಹ ದಶರಥ ದೇವತೆಗಳಿಗೆ ಆಪತ್ತು ಬಂದಾಗ ಆ ಆಪತ್ತನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ದೇವತೆಗಳು ದಶರಥ ಮಹಾರಾಜನನ್ನು ದೇವಲೋಕಕ್ಕೆ ಕರೆದರು. ಆ ಸಂದರ್ಭದಲ್ಲಿ ತಮ್ಮ ಮಡದಿಯರಾಗಿರುವಂತಹ 3 ಜನರಲ್ಲಿ ಒಬ್ಬರಾಗಿರುವಂತಹ ಭರತನ ತಾಯಿಯಾಗಿರುವಂತಹ ಕೈಗೆ ತನ್ನ ಗಂಡನ ಜೊತೆಯಲ್ಲಿ ಹೋಗಿತ್ತು. ದೇವಲೋಕವನ್ನು ನನಗೂ ನೋಡಬೇಕು, ದೇವಲೋಕಕ್ಕೆ ಬರುವ ಆಸೆ ನನಗಿದೆ ಎಂಬುದಕ್ಕೋಸ್ಕರ ಕರ್ಕೊಂಡು ಹೋಗಿ ಅಲ್ಲಿ ಹೋಗಿ ರಾಕ್ಷಸರಾದಿಗಳನ್ನು ಕೊಲ್ಲುವಂತಹ ಸಂದರ್ಭದಲ್ಲಿ ಆತನ ರಥದ ಚಕ್ರ ಅದು ಕಿತ್ತು ಹೋಗುವಂತಹ ಸಂದರ್ಭದಲ್ಲಿ ಆ ಮಹಾರಾಣಿಯಾಗಿರುವಂತಹ ಕೈಗೆ ತನ್ನ ಕಿರಿಬೆರಳನ್ನ ಆ ಚಕ್ರದ ಕೀಲಿಗೆ ಹಾಕಿ ಆ ಯುದ್ಧದಲ್ಲಿ ಜಯ ಸಂಪಾದನೆಯನ್ನು ಮಾಡುವಂತೆ ಮಾಡಿ ತತ್ಪರಿಣಾಮವಾಗಿ ಆ ಯುದ್ಧದಲ್ಲಿ ಗೆಲುವಾಗಲಿಕ್ಕೆ ಸಾಧ್ಯವಾಯಿತು. ರಕ್ತ ಸೋರ್ತಾ ಇರುವಂತಹ ಕೈಯನ್ನು ನೋಡಿ ಕ್ಷತ್ರಿಯಾಗಿರುವಂತಹ ನಿನಗೆ ನಾನು ಅನುಗ್ರಹಿಸುತ್ತೇನೆ, ಮಡದಿ ನಿನಗೇನು ಬೇಕು ಕೊಡ್ತೇನೆ ಅಂತ ಹೇಳಿದಾಗ, ಈಗ ನನಗೆ ಬೇಡ, ವರ ನನಗೆ ಬೇಕು, ನಾನು ಬೇಕಾದಾಗ ಕೇಳ್ತೇನೆ ಅಂತ ಹೇಳಿದ್ಲ. ಹಾಗಾಗಿ ದೇವಲೋಕದಿಂದ ಕೊಟ್ಟ ವರ ಕೈಕಾದೇವಿ ಬೇಕಾದಾಗ ಕೊಡ್ತೇನೆ. ಹೀಗೆ ಆ ವರಪ್ರಸಾದವನ್ನ ಮುಂದೆ ಅವರು ಉಪಯೋಗ ಮಾಡಿಕೊಳ್ತಾರೆ. ಹೀಗೆ ದೇವತೆಗಳಿಗೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇದ್ದಂತಹ ದಶರಥ ಅವನ ರಥ ಭೂಮಿಯಿಂದ ಮೇಲಕ್ಕೆ ಹೋಗುತ್ತಾ ಇತ್ತು. ಮೇಲಕ್ಕೆ ಹೋದಂತಹ ರಥ ಕೆಳಕ್ಕೆ ಬರ್ತಾ ಇತ್ತು. ಎಲ್ಲಾ ರಥಗಳು ಮುಂದಕ್ಕೆ ಹೋಗ್ತಾರೆ, ಆದರೆ ಹಿಂದೆ ಬರಬೇಕಾದ್ರೆ ಮುಂದಿನವ ಬಾಣ ಬಿಡಬೇಕಾಗಿದೆ, ಹಿಂದಕ್ಕೆ ಬರ್ತದೆ, ಇಲ್ಲದೇ ಬರಲಿಕ್ಕೆ ಸಾಧ್ಯ. ಅವನ ಬಾಣದ ಆಘಾತಕ್ಕೆ ಸಹಿಸಲಿಕ್ಕಾಗದೆ ರಥ ಹಿಂದಕ್ಕೆ ಬರುವುದಿದೆ. ಅಥವಾ ರಥ ಹೋಗುತ್ತಾ ಇರುವಾಗ ಎಲ್ಲಿಯಾದರೂ ಎತ್ತರದ ಜಾಗ ಸಿಕ್ಕಿದ್ರೆ ಮುಂದಕ್ಕೆ ಎಳಿಲಿಕ್ಕೆ ಕುದುರೆಗಳಿಗೆ ಆಗದಿದ್ರೆ ರಥ ಹಿಂದಕ್ಕೆ ಬರಬಹುದು. ಆದರೆ ದಶರಥನ ರಥ ಹಾಗಲ್ಲ, ಮುಂದಕ್ಕೆ ಹೋದರೆ ಹಿಂದಕ್ಕೂ ಬರ್ತಾ ಇತ್ತು, ಪಕ್ಕಕ್ಕೂ ಚಲಿಸ್ತಾ ಇತ್ತು, ಬಲಭಾಗಕ್ಕೂ ಚಲಿಸ್ತಾ ಇತ್ತು, ಆಮೇಲೆ ಈಶಾನ್ಯಕ್ಕೂ ಚಲಿಸ್ತಾ ಇತ್ತು, ಆಗ್ನೇಯಕ್ಕೂ ಚಲಿಸ್ತಾ ಇತ್ತು, ವಾಯವ್ಯಕ್ಕೂ ಚಲಿಸ್ತಾ ಇತ್ತು, ನೈಋತ್ಯಕ್ಕೂ ಚಲಿಸ್ತಾ ಇತ್ತು. ಹೀಗೆ 10 ದಿಕ್ಕುಗಳಿಗೆ ಮುಂದೆ ಹಿಂದೆ ಎಡ ಬಲ ಈ 8 ದಿಕ್ಕುಗಳಿಗೂ ಮತ್ತು ಮೇಲಕ್ಕೆ ಮತ್ತು ಕೆಳಕ್ಕೆ ಈ 4 ದಿಕ್ಕುಗಳಿಗೂ ನೇಮಿರಾಜನ ರಥ ಚಲಿಸ್ತಾ ಇರುವುದರಿಂದ ಅವನಿಗೆ ವಿಶೇಷವಾಗಿರುವ ಹೆಸರನ್ನಿಟ್ಟು ಅದೇನು ದಶರಥ. 10 ದಿಕ್ಕುಗಳಿಗೆ ರಥವನ್ನು ಹಾಯಿಸುವ ಸಾಮರ್ಥ್ಯ ಯಾರಿಗಿದೆಯೋ ಅವನು ದಶರಥ
ಎಂಬುದಾಗಿ ಅವನಿಗೆ ವಿಶೇಷವಾದಂತಹ ಹೆಸರನ್ನು ನೀಡಲ್ಪಟ್ಟಿದೆ. ಅಂತಹ ಮಹಾರಾಜನಾದಂತಹ ದಶರಥ 3 ಜನ ಮಡದಿಯರನ್ನು ಮದುವೆಯಾಗಿದೆ. ಕೌಶಲ್ಯಾಧಿಪತಿಯಾಗಿರುವಂತಹ ರಾಣಿ ಕೌಸಲ್ಯೆ, ಕೈಕಾದೇವಿ ಏಕೇರಾಜನ ಸುಮಿತ್ರಾದೇವಿ, ಈ 3 ಜನರನ್ನು ಮದುವೆಯಾಗಿ ಸಂಸಾರವನ್ನು ಸಾಗಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಂದು ಆಸೆ, ಏನಾಸೆ? ಮದುವೆಯಾದರೆ ಮಕ್ಕಳಾಗಬೇಕು ಅಂತ. ಕೆಲವರು ಹೇಳ್ತಾರೆ ಅಪುತ್ರೋ ಗತಿರ್ನಸ್ತಿ, ಶಾಸ್ತ್ರದಲ್ಲಿ ಹೇಳಿದ ಮಾರ್ರೆ ಅಂತ. ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಮೋಕ್ಷ ಇಲ್ಲ ಅಂತ. ಇದನ್ನೆಲ್ಲರೂ ನಂಬಲಿಕ್ಕೆ ಹೋಗಬೇಕು. ಇದು ನಂಬಿದರೆ ನಮ್ಮ ತಲೆ ಹಾಳಾಗ್ತದೆ. ಮತ್ತು ಈಗಂತೂ ಕೆಲವರಿಗೆ ಹೆಚ್ಚು ತಲೆ ಬಿಸಿ ಶುರುವಾಗಬಹುದು. ಯಾಕಂದ್ರೆ ಈಗ ಆರತಿಗೊಂಜಿ ಕೀರ್ತಿಗೊಂಜಿ ಉಪ್ಪಾದಂತ 2 ಇತ್ತು ಮನೆಯಲ್ಲಿ. ಈಗ ಅದು ಹೋಗಿ ನಾವಿಬ್ಬರು ನಮಗೊಬ್ಬರು. ಮನೆಯಲ್ಲಿ ಒಂದೇ ಒಂದು ಮಗು, ಗಂಡಾಗಲಿ ಹೆಣ್ಣಾಗಲಿ ಮಗು ಒಂದೇ ಇರಲಿ. ಇಲ್ಲಿ ಯಾರಾದರೂ ಹೆಣ್ಣು ಮಗಳು ಮಾತ್ರ ಹುಟ್ಟಿದ್ರೆ ಅವರಿಗೆ ಮೋಕ್ಷ ಉಂಟು. ಅಪ್ಪ ಅಮ್ಮನಿಗೆ ನನಗೆ ಮೋಕ್ಷ ಇಲ್ಲ ಅಂತ ಆದರೆ ಕೆಲವೊಮ್ಮೆ ಮತ್ತವನ ಜೀವನ ಸಾಕ್ಬೇಕಾಗ್ತದ. ಹಾಗಾಗಿ ಯಾವುದು ಪುರಾಣದಲ್ಲಿ ಹೇಳಿದೆಯೋ ಅದನ್ನು ಸಂಪೂರ್ಣವಾಗಿ ನಂಬುವ ಅವಶ್ಯಕತೆ ಇದೆ. ವೇದದಲ್ಲಿ ಹೇಳಿದೆಯಾ ಅದನ್ನು ನಂಬಿ. ಹಾಗೆ ಅಪುಕ್ತೋ ಗತಿರ್ನಸ್ತಿ ಹೇಳುವನ್ನು ಎಲ್ಲರೂ ತಲೆಬಿಸಿ ಮಾಡುವ ಅವಶ್ಯಕತೆ ಇಲ್ಲ. ಅದರ ಅರ್ಥ ಮನೆಯಲ್ಲಿ ಒಂದೇ ಮಗು ಇರಲಿ ಅಂತಲ್ಲ. ಕನಿಷ್ಠ ನಮ್ಮ ಮನೆಯಲ್ಲಿ 3 ಮಕ್ಕಳಿರಬೇಕು. ದಶರಥ ಮಹಾರಾಜನಿಗೆ 4 ಮಕ್ಕಳು ಅಷ್ಟಾದರೂ ಇರಬೇಕು ನಮ್ಮ ಮನೆಯಲ್ಲಿ. ಒಂದು ನಮ್ಮನ್ನು ನೋಡಿಕೊಳ್ಳಿಕ್ಕೆ, ಇನ್ನೊಂದು ಸಮಾಜಕ್ಕೆ, ಇನ್ನೊಂದು ದೇಶಕ್ಕೆ, ಒಂದು ಮಿಲಿಟರಿಗೆ ಕಲಿಸಬೇಕು, ಒಂದೊಂದು ಸಮಾಜ ನೋಡ್ಲಿಕ್ಕೆ ಕಲಿಸಿಕೊಡ್ಬೇಕು, ಇನ್ನೊಂದು ನಮ್ಮನ್ನು ನೋಡಿಕೊಳ್ಳಿಕ್ಕೆ ನಮ್ಮ ಮನೆಯಲ್ಲಿ ಇರಬೇಕು. ಎಲ್ಲಿಯಾದರೂ ಅಪ್ಪ ಆಸ್ಪತ್ರೆಯಲ್ಲಿರುವಾಗ ಮೆಡಿಕಲ್ಗೆ ಹೋಗಬೇಕಾದ್ರೂ ಒಂದು ಅಪ್ಪನ ಹತ್ರ ನಿಲ್ಲಬೇಕಾದ್ರೂ 2 ಬೇಕು. ಈ ಒಂದು ಮಾಡಿದ್ರಿಂದ ಭಾರಿ ಕಷ್ಟ. ಹಾಗಾಗಿ ಆಸ್ಪತ್ರೆಗೆ ಇರಬೇಕಾದ್ರೂ 2 ಬೇಕು. ಆದರೆ ನನಗೆ ಮಾತ್ರ ಇದು ಭಾರಿ ಕಷ್ಟ ಅಂತ ಕಾಣ್ತದೆ. ಎಂತೆಯೇ ಇಲ್ಲ, ನಾಳೆ ಇಲ್ಲಿಂದ ಭಾರಿ ಬಂದ ಇಂಗ್ಲಿಷ್ ಮೀಡಿಯಂ ಶಾಲೆ ಸ್ವಲ್ಪ ಕಂಡಪಟ್ಟು ಮೈಸೂರು. ಹಾಗಾಗಿ ನನಗೆ ಸಂತತಿ ಇರುವುದಂದ್ರೆ ಭಾರಿ ಕಷ್ಟ ಅಂತಾಗಿದೆ ನನಗೆ. ಹಾಗೆ ನಮಗೆ ಮಕ್ಕಳಿಲ್ಲ, ಅದಕ್ಕೋಸ್ಕರ ಸಂತತಿ ಮಾಡುವ ಸಮಾಜ ಅಂತಿದೆ. ಅವರಿಗೆ 1, 2, 3, 10, 25 ಇರ್ತಾರೆ. 2 ಮದುವೆ ಆದರೆ 25ರಷ್ಟು ಮಕ್ಕಳು ಒಂದು ಮನೆಯಲ್ಲಿ. ಅಪುತ್ರೋ ಗತಿರ್ನಸ್ತಿ, ಅದರ ಬಗ್ಗೆ ನಾವು ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಇಲ್ಲಿ ದಶರಥ ಮಹಾರಾಜನು ಈ ಚಿಂತೆಗೊಳಗಾಗಿಲ್ಲ. ಅವನಿಗೆ ಚಿಂತೆ ಮಕ್ಕಳಿಲ್ಲದಿದ್ದರೆ ನನಗೆ ಸ್ವರ್ಗ ಸಿಕ್ಕುವುದಿಲ್ಲ ಎಂಬುದಂಥದ್ದಲ್ಲ. ಬದಲಾಗಿ ಈ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರು, ನನ್ನ ಕಾಲಾನಂತರ ಅಯೋಧ್ಯೆಯನ್ನು ಆಳುವವರು ಯಾರು ಎಂಬಂತಹ ಚಿಂತೆ ದಶರಥ ಮಹಾರಾಜನಿಗೆ ಕಾಡಿತು. ಒಂದಾನೊಂದು ದಿವಸ ತಾನು ಕಾಡಿಗೆ ಹೋಗಿದ್ದ. ಕಾಡಿನಲ್ಲಿ ಬೇಟೆಯಾಡಿ ಸುಸ್ತಾಗಿ ಮಲಗಿದ್ದಾನೆ. ಆ ಮಲಗಿರುವಂತಹ ಸಂದರ್ಭ ಆತನಿಗೊಂದು ಸ್ವರ ಕೇಳಿಸ್ತದೆ. ಸ್ವರ ಏನು? ಗುಳುಗುಳು 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 ಎಂಬಂತಹ ಧ್ವನಿ. ಆ ಧ್ವನಿ ಏನು ಅಂತ ಯೋಚನೆ ಮಾಡಿಕೊಂಡು ತನ್ನಲ್ಲಿರುವ ಶಬ್ದವೇದಿ ಮಂತ್ರಗಳ ಅಸ್ತ್ರವನ್ನೊಂದನ್ನು ತೆಗೆದು ಸಿಂಜಿನೆಗೆ ಜೋಡಿಸಿ ಕರ್ಣ ಪರ್ಯಂತ ಸೆಳೆದು ಬಿಟ್ಟಿದ್ದ. ಆ ಬಾಣ ಹೋಗಿ ಅಲ್ಲೇ ಇರುವಂತಹ ಒಬ್ಬ ಬಾಲಕ ನೀರು ಕುಡಿತಾ ಇದ್ದ. ಅವನ ಎದೆಗೆ ಚುಚ್ಚಿ ಕೆಳಗಡೆ ಬಿದ್ದಿದ್ದ. ಆ ನೀರಿನ ಕೆಸರಿನ ಮಧ್ಯದಲ್ಲಿ ಹೊರಳಾಡ್ತಾ ಇದ್ದಾನೆ. ದಶರಥ ಹುಡುಕಿ ಬಂದು ನೋಡಿದರೆ ಆ ಹುಡುಗ ಮರಣ ಶಿಕ್ಕಿಯಲ್ಲಿ ಮಲಗಿದ್ದ. ಯಾಕೆ ಬಂದಿಯಪ್ಪ ನೀನು ಅಂತ ಕೇಳುವಾಗ ನನ್ನ ತಂದೆ ತಾಯಿಯರು ಕಾಶಿಗೆ ಹೋಗಬೇಕು ಅಂತ ಯೋಚನೆ ಮಾಡಿ ಆ ಕಾಶಿ ಯಾತ್ರೆಯನ್ನು ಪೂರೈಸೋದಕ್ಕೋಸ್ಕರ ಬಂದಿದ್ದ. ಇಬ್ಬರು ಒಂದು ತಕ್ಕಡಿಯಲ್ಲಿ ಅವರನ್ನು ಇಟ್ಟುಕೊಂಡು ನಾನು ಆ ತಕ್ಕಡಿಯನ್ನು ಹೆಗಲ ಮೇಲೆ ಇಟ್ಟು ಬಂದಿದ್ದೆ. ನೀರು ಬೇಕು ಅಂತ ಕೇಳಿದ್ರು, ನೀರು ಕುಡಲಿಕ್ಕೆ ಬಂದೆ. ಯಾರೋ ಬಾಣ ಬಿಟ್ಟರು, ಇನ್ನು ನಾನು ಉಳಿಯುವುದಿಲ್ಲ ಅಂತ ಹೇಳಿ ಪ್ರಾಣ ಬಿಟ್ಟುಬಿಟ್ಟು ನೀರನ್ನು ತೆಗೆದುಕೊಂಡು ಆ ತಾಪಸಿಯರ ಹತ್ತಿರಕ್ಕೆ ಬಂದಿದ್ದಾನೆ ದಶರಥ ಮಹಾರಾಜ. ನಡೆದಿರುವ ಎಲ್ಲ ಘಟನೆಯನ್ನು ತಿಳಿಸಿದ. ಹೀಗಾಯಿತು ರಾಜ, ಹೀಗಾಯಿತು ಅಂತ ಆ ರಾಜ ಹೇಳಿಕೊಳ್ತಾನೆ. ಆ ಸಂದರ್ಭದಲ್ಲಿ ತನ್ನ ಮಗ ತೀರಿಕೊಂಡಿದ್ದಾನೆ ಎಂಬ ವಾರ್ತೆಯನ್ನು ಕೇಳಿರುವಂತಹ ಮುನಿಪೋತ್ತಮರು ಸಿಟ್ಟಿನಿಂದ ದುಃಖದಿಂದ ಶಾಪವನ್ನು ಕೊಡ್ತಾರೆ. ಆ ಮಗನಿಲ್ಲದೆ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಈಗಲೇ ನಾವು ಪ್ರಾಣತ್ಯಾಗ ಮಾಡ್ತೀವಿ. ನಾವು ಸಾಯುವ ಕಾಲಕ್ಕೆ ಹೇಗೆ ನನ್ನ ಹತ್ತಿರ ಮಗ ಇಲ್ಲವೋ
ಹಾಗೆಯೇ ನೀನು ಸಾಯುವ ಕಾಲಕ್ಕೆ ನಿನ್ನ ಮಕ್ಕಳು ನಿನ್ನ ಹತ್ತಿರ ಇಲ್ಲವೇ ಆಗಲಿ ಎಂಬಂತಹ ಶಾಪವನ್ನು ಕೊಟ್ಟುಬಿಟ್ಟು ದಶರಥನಿಗೆ ಈ ಶಾಪದ ವಾರ್ತೆಯನ್ನು ಕೇಳಿ ದುಃಖಿತನಾಗಿ ಕುಸಿದು ಕೆಳಗೆ ಬಿದ್ದ. ಮೊದಲೇ ಮಕ್ಕಳಿಲ್ಲ, ಈ ಋಷಿಯ ಶಾಪವೂ ಸಿಕ್ಕಲ್ಲ ಅಂತ ಹೇಳಿ ದುಃಖಿತನಾಗಿ ಕೆಳಗಡೆ ಬಿದ್ದಿದ್ದ. ಸಂತೈಷಿ ಎದ್ದು ಕೂತು ಆ ಋಷಿ ಹೇಳಿರುವಂತ ಮಾತನ್ನೇ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತ, ನೀನು ಸಾಯುವ ಕಾಲಕ್ಕೆ ನಿನ್ನ ಹತ್ತಿರ ನಿನ್ನ ಮಕ್ಕಳು ಇಲ್ಲದಾಗಲಿ, ನೀನು ಸಾಯುವ ಕಾಲಕ್ಕೆ ನಿನ್ನ ಮಕ್ಕಳು ನಿನ್ನ ಹತ್ತಿರ ಇಲ್ಲದಾಗಲಿ. 2 ಸಲ ಕೇಳಿದ, 3ನೇ ಸಲ ಕೇಳಿದ, 4ನೇ ಸಲ ಕೇಳಿದ. ಕೇಳಿಸ್ತಾ ಇದೆ ಅವನಿಗೆ ಆನಂದವಾಗ್ತಾ ಇದೆ. ಯಾಕೆ ಆನಂದ? ಋಷಿ ವಾಕ್ಯ ಎಂದೂ ಸುಳ್ಳಾಗದು, ಋಷಿಯ ಮಾತು ಎಂದೂ ಸುಳ್ಳಾಗದು. ನಾನು ಸಾಯುವ ಕಾಲಕ್ಕೆ ನನ್ನ ಹತ್ರ ಮಕ್ಕಳು ಇಲ್ಲದಾಗೋ ಹಾಗಿದ್ರೆ ನನಗೆ ಮಕ್ಕಳಾಗ್ತದಲ್ಲ. ಈ ಆನಂದ, ಈ ವಾರ್ತೆಯನ್ನು ನಾನು ಬಂದು ತನ್ನ ಮನೆಯಲ್ಲಿ ಎಲ್ಲರಿಗೂ ತಿಳಿಸ್ತಾನೆ. ಋಷಿ ವಾಕ್ಯ ಸುಳ್ಳಾಗದು, ಮಕ್ಕಳಾಗ್ತದೆ ಎಂಬ ಆಸೆ. ಅದಕ್ಕೋಸ್ಕರ ತಾನು ಮಕ್ಕಳನ್ನು ಪಡೆಯುವುದಕ್ಕೋಸ್ಕರ ಮದುವೆ ಮಾಡ್ತಾ ಇದ್ದ. ಅದೇ ಸಂದರ್ಭದಲ್ಲಿ ಪರಶುರಾಮ ಕ್ಷತ್ರಿಯರನ್ನು ಸಂಹಾರ ಮಾಡಬೇಕು ಎಂಬುದಕ್ಕೋಸ್ಕರ ಭರತ ವರ್ಷವನ್ನು 21 ಬಾರಿ ಸುತ್ತು ಬಂದಿದ್ದಾನೆ. ಯಾರ್ಯಾರು ಕ್ಷತ್ರಿಯರಿದ್ದಾರೆ ಅವರೆಲ್ಲರ ತಲೆ ಕಡಿಬೇಕು ಎಂಬುದಕ್ಕೋಸ್ಕರ. ಆದರೆ ಅದರಲ್ಲಿ ಉಳ್ಕೊಂಡವ ಒಬ್ಬ ಜನಕ ಮಹಾರಾಜ, ಇನ್ನೊಬ್ಬ ದಶರಥ ಮಹಾರಾಜ. ಅವರಿಬ್ಬರು ಮಾತ್ರ ಉಳ್ಕೊಂಡವರು. ಎಲ್ಲ ರಾಜರನ್ನು ಸರ್ವನಾಶ ಮಾಡಿದ್ದಾನೆ ಪರಶುರಾಮ. ದಶರಥ ಮಹಾರಾಜ ಯಾಕೆ ಉಳ್ಕೊಂಡ ಅಂದರೆ ಒಂದೇ ಒಂದು ಕಾರಣಕ್ಕೋಸ್ಕರ. ಪರಶುರಾಮ ಯಾರನ್ನು ಬಿಡ್ತಾ ಇದ್ದ ಅಂದರೆ ಯಾರು ಕೈಗೆ ಕಂಕಣ ಕಟ್ಟಿದ್ದಾರೆ ಅವರನ್ನು ಪರಶುರಾಮ ಬಿಡ್ತಾ ಇದ್ದ. ಇವನು ಸತ್ಕರ್ಮ ಮಾಡುವವನು ಅಂತ. ಪರಶುರಾಮ ಬರುವಾಗ ಇವನ ಕೈಯಲ್ಲೊಂದು ಕಂಕಣ ಇತ್ತು. ಯಾಕಂದ್ರೆ ಮದುವೆಗೋಸ್ಕರ ಕಟ್ಟಿದ್ರು. ದಶರಥ ಮಹಾರಾಜನಿಗೆ 303 ಜನ ಮಡದಿಯರು. ಜನಕರಾಯ ಪ್ರತಿ ಸಲವೂ ಕೂಡ ಹೋಮ ಹವನಾದಿಗಳನ್ನು ಮಾಡ್ತಾ ಇದ್ದ. ಅದಕ್ಕೆ ಕಂಕಣಬದ್ಧನಾಗಿದ್ದ. ಹಾಗಾಗಿ 2 ರಾಜರು ಉಳ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬ ದಶರಥ ಮಹಾರಾಜ. ಹೀಗೆ ಮದುವೆಯಾಗತ್ತ ಸಂತತಿಗೋಸ್ಕರ ಹವಣಿಸ್ತಾ ಇರುವಂತಹ ದಶರಥ ಮಹಾರಾಜ ಹವಣಿಸ್ತಾ ಇರುವ ಕಾಲ ಇದ್ದ. ಬ್ರಹ್ಮದೇವನ ಹತ್ತಿರಕ್ಕೆ ನಾರದ ಮಹಾಮುನಿಗಳು ಬಂದಿದ್ದ. ನಾರಾಯಣತೆ ನಮೋ ನಮೋ ನಾರದ ಸನ್ನುತ ನಮೋ ನಮೋ. ನಾರಾಯಣತೆ ನಮೋ ನಮೋ ನಾರದ ಸನ್ನುತ ನಮೋ ನಮೋ. ಮುರಹರ ನಗದರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಗರುಡ ಗಮನ ಪಂಕಜನಾಭ. ಮುರಹರ ನಗದರ ಮುಕುಂದ ಮಾಧವ ಗರುಡ ಗಮನ ಪಂಕಜನಾಭ ಗರುಡ ಗಮನ ಪಂಕಜನಾಭ ಗರುಡ ಗಮನ ಪಂಕಜನಾಭ. हनुमान की, सीता माता की, बोलो भारत माता की. ಹೀಗೆ ನಾರದರು ನಾರಾಯಣ ಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಅಯೋಧ್ಯೆ ಬ್ರಹ್ಮಲೋಕಕ್ಕೆ ಬಂದಿದ್ದ.
ಬ್ರಹ್ಮದೇವನಲ್ಲಿ ಉದ್ದಂಡ ನಮಸ್ಕಾರವನ್ನು ಮಾಡಿ ಆತನಲ್ಲಿ ಬೇಡಿಕೊಳ್ತಾ ಇದ್ದೆ. ಅಪ್ಪ, ಭೂಲೋಕಕ್ಕೆ ಹೋಗಿದ್ದೆ. ಭೂಲೋಕದಲ್ಲಿ ಎಲ್ಲಿ ನೋಡಿದರೂ ಕ್ಷಾಮ, ಕಷ್ಟದಲ್ಲಿರುವವರು, ದುಃಖದಲ್ಲಿರುವವರು, ಕಷ್ಟಪಡುವವರೇ ಹೆಚ್ಚು. ತಾವೇನಾದರೂ ಮನಸ್ಸು ಮಾಡಿ ಆ ಭೂಮಿಯ ಜನರಿಗೆ ಸುಖವನ್ನಾಗುವ ಹಾಗೆ ಮಾಡಬೇಕು ಅಂತ ಕೇಳಿಕೊಂಡಾಗ ಬ್ರಹ್ಮದೇವರು ಹೇಳುತ್ತಾ, ನಾನೇನು ಮಾಡಲಿ? ಭೂಲೋಕದಲ್ಲಿ ಸುಖ ಆಗಬೇಕು ಅಂತಿದ್ರೆ ಸೃಷ್ಟಿಕರ್ತನಾದ ನನಗೆ ಹೇಳಿ ಪ್ರಯೋಜನ ಇಲ್ಲ. ಅದಕ್ಕೆ ಮಹಾವಿಷ್ಣುವೇ ಆಗಬೇಕು. ಮಹಾವಿಷ್ಣುವಿನಲ್ಲಿ ಹೋಗಿ ಮಹಾವಿಷ್ಣು ಇದನ್ನು ಅನುಭವಿಸುತ್ತಾನೆ ಎಂಬ ಮಾತನ್ನು ಕೇಳಿ ಚರಾಚರ ಜೀವರಾಶಿಗಳಿಗೆ ಸುಖವನ್ನು ಆನಂದವನ್ನು ಉಂಟು ಮಾಡುವಂತಹ ನಾರದ ವೈಕುಂಠಕ್ಕೆ ಬಂದಿದ್ದ. ವೈಕುಂಠದಲ್ಲಿ ಬಂದು ಮಹಾಮಹಿಮೆಯಾಗಿರುವಂತಹ ಶ್ರೀಮನ್ನಾರಾಯಣ ಚರಣಾರವಿಂದದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ಪ್ರಾರ್ಥನೆ ಮಾಡಿದರು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕ ನಾಥಂ. ಲೋಕಕ್ಕೆ ಏಕೈಕನಾದಂತಹ ನಾಥ ಅಂದರೆ ಅವನು ಯಾರು? ಅವನು ಮಹಾವಿಷ್ಣು. ನೀನು ಜಗತ್ತಿನ ಚರಾಚರ ಜೀವರಾಶಿಗಳ ಕಷ್ಟವನ್ನು ನಾಶ ಮಾಡುವಂತಹ ಸಾಮರ್ಥ್ಯವುಳ್ಳವನು. ಜಗದೇಕ ವೀರ, ಜಗದೇಕ ಶೂರ, ಲೀಲಾ ಮಾನಸ ವಿಗ್ರಹ ಅಂತಹ ಗುಣಗಳಿಂದ ಕೂಡಿರುವಂತಹ ನೀನು ಮಾತ್ರ ಜಗತ್ತಿನ ಜನರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ. ಅನುಗ್ರಹಿಸಬೇಕು ಅಂತ ಬೇಡಿಕೊಂಡಾಗ ಆತ ಅಭಯವನ್ನು ಕೊಟ್ಟು ಚಿಂತೆ ಮಾಡಬೇಡ. ದಶಾವತಾರದಲ್ಲಿ ಒಂದಾಗಿರುವಂತಹ ರಾಮಾವತಾರವನ್ನು ಕಾಣಲಿಕ್ಕೆ ಅದಕ್ಕೆ ಸಮಯ ನೋಡ್ತಾ ಇದ್ದೇನೆ, ಮುಹೂರ್ತ ನೋಡ್ತಾ ಇದ್ದೇನೆ, ಚಿಂತೆ ಮಾಡಬೇಡ ಅಂತ ಹೇಳಿ ಅವನಿಗೆ ಅಭಯವನ್ನು ಕೊಟ್ಟ. ಹೀಗೆ ಅಭಯವನ್ನು ಪಡೆದಿರುವಂತಹ ನಾರದ ಮಹಾಮುನಿಗಳು ಇದು ಹೇಗಿರಬಹುದು ರಾಮಾಯಣ? ರಾಮ ಅಂದ್ರೆ ಏನು? ಒಟ್ಟಿಗೆ ಯಾರಿರಬಹುದು? ಇದನ್ನು ತಿಳ್ಕೊಳ್ಬೇಕು ಎಂಬುದಾಗಿ ನಾನು ಮನಸ್ಸು ಮಾಡಿ ನೇರವಾಗಿ ಈಶ್ವರನ ಹತ್ತಿರಕ್ಕೆ ಹೋಗಿ ಹಿಂದೆ ಮುಂದೆ ಹೀಗೆ ನಡೀತಾ ಇರುವ ಎಲ್ಲ ವಿಚಾರವನ್ನ ತಿಳಿಸುವಂತಹ ಸಾಮರ್ಥ್ಯ ಇರುವಂತಹ ಈಶ್ವರ ಸದಾಶಿವ ಆತ ನಾರದನಿಗೆ ರಾಮಾಯಣದ ಕಥೆಯನ್ನು ಉಪದೇಶ ಮಾಡ್ತಾನೆ ಎಂಬುದು ಕಥಾನಕವಿರುವಂಥದ್ದು. ಹಾಗಾಗಿ ಈ ಕಥೆಯನ್ನು ಈಶ್ವರನಿಲ್ಲ ತಾನು ನಾರದರಿಗೆ ಉಪದೇಶ ಮಾಡ್ತಾನೆ. ಮಡದಿಯಾಗಿರುವಂತಹ ಪಾರ್ವತಿಗೆ ಶಂಕರ ಉಪದೇಶ ಮಾಡಿಕೊಂಡಂತೆ ಸೋಮಶೇಖರ ತನ್ನ ಸತಿಗೆ ಪೇಳಿದ ಮಂತ್ರ ಮೊದಲು ಜಗತ್ತಿಗೆ ಬಿತ್ತರಿಸಿರುವವನು ಯಾರು ಅಂತ ಕೇಳಿದ್ರೆ ಅವನು ಮಹಾಮಹಿಮನಾಗಿರುವ ಶಂಕರ. ಶಂಕರ ಈ ಕಥೆಯನ್ನು ನಾರದ ಮಹಾಮನಿಗಳಿಗೆ ಉಪದೇಶ ಮಾಡ್ತಾನೆ. ಆತ ಭೂಮಿಯಲ್ಲಿರುವ ಜನರಿಗೆ ಅದನ್ನು ತಿಳಿಸುವುದಕ್ಕೋಸ್ಕರ ರಾಮಾಯಣದ ಕಥಾನಕವನ್ನ ಪ್ರವಚನದ ಮೂಲಕವಾಗಿ ತಿಳಿಸ್ತಾನೆ ಎಂಬುದನ್ನು ಕಥೆಯಲ್ಲಿ ವಿವರಣೆ ಮಾಡಿ. ಇನ್ನೊಂದು ಕಡೆಯಲ್ಲಿ ಕಾಡಿನಲ್ಲಿರ್ತಕ್ಕಂತಹ ಸೀತೆ ವಾಲ್ಮೀಕಿ ಮಹಾಮನಿಗಳ ಆಶ್ರಮಕ್ಕೆ ಹೋಗಿ ಆ ಆಶ್ರಮದಲ್ಲಿರುವಂತಹ ಸಂದರ್ಭದಲ್ಲಿ ವಾಲ್ಮೀಕಿ ಮಹಾಮನಿಗಳು ಸೀತೆಯ ಗರ್ಭದಿಂದ ಉಳಿಸಿರುವಂತಹ ಲವಕುಶರಿಗೆ ರಾಮಾಯಣದ ಕಥೆಯನ್ನು ಹೇಳಿದರು ಎಂಬುದು ಕೂಡ ಉಲ್ಲೇಖವಿದೆ. ಆ ರಾಮಾಯಣದ ಕಥೆಯನ್ನು
ಕಿವಿತುಂಬ ಕೇಳಿ ಮನಸ್ಸಿನಲ್ಲಿ ಧರಿಸಿಕೊಂಡಿರುವಂತಹ ಲವಕುಶರು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಬಂದಿದ್ದಾಗ ಲವಕುಶರು ಆ ಕಥೆಯನ್ನ ಹಾಡಿನ ಮುಖಾಂತರವಾಗಿ ಹಾಡ್ತಾರೆ, ಕಥಾನಕವನ್ನು ಹೇಳ್ತಾರೆ. ಈ ರೀತಿ ಕೂಡ ಉಲ್ಲೇಖಿದೆ. ಹೀಗೆ ಈಶ್ವರನಿಂದ ದತ್ತವಾಗಿರುವ ನಾರದರಿಂದ ಜಗತ್ತಿಗೆ ಪ್ರಚರಪಡಿಸಿರುವ ಲವಕುಶರು ಅದನ್ನು ಜಗತ್ತಿಗೆ ಬಿತ್ತರಿಸಿರುವಂತಹ ಮಹತ್ತರವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಕಥೆ ಅದು ರಾಮಾಯಣದ ಕಥೆ. ಅಂತಹ ರಾಮಾಯಣದ ಕಥೆ ಕಥಾನಕ ದಶರಥದಿಂದ ಒಳಗೊಂಡು ಇಡೀ ವಿಶ್ವವ್ಯಾಪಿಯಾಗಿ ಈಗ ಅದ್ಭುತ ಅಂದರೆ ಮುಸಲ್ಮಾನರು ಓದುವಂತಹ ಪುರಾಣ ವಿಷಯದಲ್ಲಿಯೂ ಕೂಡ ಉರ್ದು ಭಾಷೆಯಲ್ಲಿಯೂ ಕೂಡ ರಾಮಾಯಣದ ಕಥಾನಕ ಜಗದ್ವ್ಯಾಪಿಯಾಗಿದೆ. ಮುಸಲ್ಮಾನರು ಕೂಡ ರಾಮಾಯಣವನ್ನು ಓದುತ್ತಾರೆ. ಇಂಡೋನೇಷ್ಯಾದಲ್ಲಿ ರಾಮಾಯಣದ ಕಥೆಯನ್ನು ನಾಟಕ ರೂಪದಲ್ಲಿ ಪ್ರಚುರಪಡಿಸುತ್ತಾರೆ. ನಮ್ಮ ಊರಿನವರು ನಾಟಕ ಮಾಡಬೇಕಾದ್ರೆ ಅಜ್ಜರು ದೂರ, ಉದರ ದೀಪಿಗಿ, ಗಂಟೆಯೇ ತಾಂಡಿ, ಇದು ಉಂಡಲ, ಈ ರೀತಿಯ ನಾಟಕವನ್ನು ಆಡ್ತೀವಿ ನಾವು. ಭಜನಾ ಮಂದಿರದ ಹತ್ತಿರ ಕೂತುಕೊಂಡು ಅಜ್ಜಿಗೆ ಎಲ್ಲ ಇಜ್ಜಿ ನಾಟಕ ಆಡಿದಾಗ ಮನೆಗೆ ಹೋಗಿರುವಂತಹ ಮಗು ಅಜ್ಜಿಯಲ್ಲಿ ಹೇಳ್ತದೆ, ಅಜ್ಜಿ ಇರಗೇರ್ಲ ಇಜ್ಜಿ ಎಲ್ಲೇ ಅಂತ. ಹಾಗಾಗಿ ಈ ಕಥೆಯನ್ನು ಕೇಳಿ ಕೇಳಿ ನಮ್ಮ ಮನೆ ಬರಿದಾಗ್ತಾ ಇದೆ. ಅದಕ್ಕೆ ನಮ್ಮ ಮನೆಯಲ್ಲಿ ರಾಮಾಯಣದ ವಿಚಾರವನ್ನು ತಿಳಿಸಬೇಕು, ರಾಮನ ಆದರ್ಶವನ್ನು ಪಾಲನೆ ಮಾಡಬೇಕು. ಹೀಗೆ ದಶರಥ ಮಹಾರಾಜ ತಾನು ಪೂರ್ವಭಾವಿಯಾಗಿ ರಾಮಾಯಣವನ್ನು ಆದರ್ಶವಾಗಿ ಇಟ್ಟುಕೊಂಡು ರಾಮನ ಬರುವಿಕೆಗೆ ಪೂರ್ವ ಸಿದ್ಧತೆ ಏನೇನು ಆಗಿದೆ ಅಯೋಧ್ಯೆ ಒಳಗಡೆ ಎಂಬಂತಹ ಕಥಾನಕರ ಈ ಪೂರ್ವಭಾಗವನ್ನು ಇವತ್ತು ಪ್ರಚುರಪಡಿಸುತ್ತಾ ವಿಶೇಷವಾಗಿ ದೈವದತ್ತವಾಗಿ ಬಂದಿರುವಂಥ ದಿವಸ ಇದು ನನಗೆ ಇವತ್ತು. ಕಳೆದ ವರ್ಷ ನಾವು 32 ದೇವಸ್ಥಾನದಲ್ಲಿ ಹರಿಕಥೆಯನ್ನು ಮಾಡಿದ್ದೇವೆ. ಈ ವರ್ಷ 33 ದೇವಸ್ಥಾನದಲ್ಲಿ ಮಾಡಬೇಕು. ಯಾಕಂದರೆ ಸಂಕ್ರಮಣದಿಂದ ಸಂಕ್ರಮಣಕ್ಕೆ, ಇದು ಕರ್ಕಾಟಕ ಸಂಕ್ರಮಣ, ಅಲ್ಲಿಂದ ಸಿಂಹ ಸಂಕ್ರಮಣವರೆಗೆ 33 ದಿವಸ ಸಿಗ್ತದೆ ಅಂತ 33 ದಿವಸ ಅಂತ ಮಾಡಿ ಕಾಗದೆಲ್ಲ ಪ್ರಿಂಟ್ ಮಾಡಿ ಬಂದು ನಮ್ಮ ರವೀಂದ್ರ ಶೆಟ್ಟರು ಅದನ್ನು ಬಿಡುಗಡೆ ಎಲ್ಲ ಮಾಡಿ ಆದಾಗ ಮುಂದೆ ಕೂತವರು ಕೇಳಿದ್ರು, ಅಪ್ಪ ಎಂಕಣ್ಣ ದೇವಸ್ಥಾನ ಇದ್ಯಾ, ಎಂಕಣ್ಣದಾನೆ ಪಾಡ್ತಿದ್ಯಾರು ಅಂತ ಕೇಳುವಾಗ ಆಗಲೇ ನನಗೆ ಗೊತ್ತಾದ್ದು. ಪುತ್ತಾರಿನಲ್ಲಿ ಹೇಳಿದ್ರು, ಹರಿಕತೆ ಅದು ಕಾಗದದಲ್ಲಿ ಪ್ರಿಂಟ್ ಆಗಲಿಲ್ಲ ಅಂತ. ಆಮೇಲೆ ದೈವದತ್ತವಾಗಿ ಪುತ್ತಾರಿನಲ್ಲಿ ಇವತ್ತು ಈ ವಿಶೇಷವಾಗಿರುವ ಕಾರ್ಯಕ್ರಮವನ್ನು ಮಾಡಲಿಕ್ಕಾಯಿತು. ಆದರೆ ಇವತ್ತು ನಾನು ಇಲ್ಲಿಗೆ ಬಂದಾಗ ಇನ್ನೊಂದು ವಿಶೇಷವಾದ ಘಟನೆ ಅರ್ಥವಾದ್ದೇನೆಂದರೆ, ಸಂಕ್ರಮಣ ಯಥಾರ್ಥ ಇವತ್ತೇ ಶುರುವಾಗ್ತದೆ. ಹಾಗಾಗಿ ರಾಮನಿಗೆ ಲೆಕ್ಕ ತಪ್ಪಲಿಲ್ಲ, ನನಗೆ ಲೆಕ್ಕ ತಪ್ಪಿದೆ, ನನ್ನ ಒಟ್ಟಿಗಿರುವವರಿಗೆ ಲೆಕ್ಕ ತಪ್ಪಿದೆ, ರಾಮನಿಗೆ ಲೆಕ್ಕ ತಪ್ಪಲಿಲ್ಲ. ರಾಮ ಸಂಕ್ರಮಣ ದಿವಸವೇ ಈ ಹರಿಕಥಾ ಕಥಾನಕವನ್ನು ಕೇಳಿಸುವಂಥ ಭಾಗ್ಯವನ್ನು ಕೊಟ್ಟಿದ್ದಾನೆ. ಜೊತೆಯಲ್ಲಿ ಈ ವರ್ಷ ಆನಂದ ಅಂದರೆ, ಕಳೆದ ವರ್ಷ ನಾವು ರಾಮನ ಒಂದು ಫೋಟೋ ಇಟ್ಟು ಅದಕ್ಕೆ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಅದು ಕೂಡ ನಮ್ಮ ಗೌರವಾಧ್ಯಕ್ಷರಾಗಿರುವಂತಹ ರವೀಂದ್ರ ಶೆಟ್ಟರು ನಮಗೆ ರಾಮನ ಮೂರ್ತಿಯನ್ನು ಕೊಟ್ಟು ಆ ಮೂರ್ತಿಗೆ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಅದನ್ನು ಈಗ ನಮ್ಮ ಉಡುಪಿ ಕ್ಷೇತ್ರದಲ್ಲಿ ಪರ್ಯಾಯದಲ್ಲಿರ್ತಕ್ಕಂತಹ ಪಲಿಮಾರು ಸ್ವಾಮಿಗಳ ಕೈಯಲ್ಲಿ ಕೊಟ್ಟು ಅದಕ್ಕೆ ಮಂತ್ರಾಕ್ಷತೆಯನ್ನು ಹಾಕಿ ತಗೊಂಡು ಬಂದಿದ್ದೇನೆ. ಅವರು ಅನುಗ್ರಹವನ್ನು ಮಾಡಿದ್ದಾರೆ ನನಗೆ. ಹಾಗಾಗಿ ರಾಮನೇ ನಮ್ಮ ಜೊತೆಯಲ್ಲಿದ್ದ, ರಾಮನೇ ನಮ್ಮ ಜೊತೆಯಲ್ಲಿದ್ದ ಮೇಲೆ ಯಾವ ಕಷ್ಟವೂ ಬರುವುದಿಲ್ಲ, ಯಾವ ನಷ್ಟವೂ ನನಗೆ ಆಗುವುದಿಲ್ಲ. ಅದಕ್ಕೆ ನಮಗೆಲ್ಲರಿಗೂ ಕೂಡ ಈ ಕಥಾನಕದ ಕೊನೆಯಲ್ಲಿ ಮನೆಯಲ್ಲಿ ನಿತ್ಯ ನೀವು 108 ಸಲ ರಾಮನಾಮ ಜಪವನ್ನು ಮಾಡಿ, ಕನಿಷ್ಠ ಈ ಕರ್ಕಾಟಕ ಮಾಸದಲ್ಲಿ ಆದರೂ ಮಾಡಿ ಎಂಬಂತಹ ಒಂದು ವಿನಂತಿಯನ್ನು ಮಾಡ್ತಾ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈ ಮಂತ್ರವನ್ನು ಮಾಡಬೇಕಾದ್ರೆ ಸ್ನಾನ ಮಾಡಬೇಕು ಅಂತಿಲ್ಲ, ಯಾವ ಜಾಗದಲ್ಲಿ ಕೂತುಕೊಳ್ಳಬೇಕು ಅಂತಿಲ್ಲ, ಇಂಥದ್ದೇ ಸಮಯ ಅಂತಿಲ್ಲ. ಯಾಕಂದ್ರೆ ವಾಲ್ಮೀಕಿ ಮಹಾಮನಿಗಳು ಸ್ನಾನ ಮಾಡಿದ್ದನ್ನು ಮಾಡಿದ್ದಾರೆ. ವಾಲ್ಮೀಕಿ ಮಹಾಮನಿಗಳು ಎಲ್ಲೋ ಧ್ಯಾನ ಮಂದಿರದಲ್ಲಿ ಕೂತು ಮಾಡಿದ್ದಾರೆ. 2 ಮರಗಳ ಮಧ್ಯದಲ್ಲಿ ಆ ಮರ ಈ ಮರ ಆ ಮರ ಈ ಮರ ಅಂತ ಹೇಳುವಾಗ ರಾಮ ರಾಮ ಎಂಬಂತಹ ನಾಮ ಉತ್ಪತ್ತಿಯಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಯಾರಿಗೂ ಚಿಂತೆ ಬೇಡ.
ನಾನು ಅಶುದ್ಧವಾಗಿದ್ದೇನೆ, ನಾನು ಸ್ನಾನ ಮಾಡಲಿಲ್ಲ, ನಾನು ಅದು ತಿಂದಿದ್ದೇನೆ, ನಾನು ಇದು ತಿಂದಿದ್ದೇನೆ, ರಾಮನಾಮ ಜಪ ಮಾಡಬಹುದು, ಈ ಪ್ರಶ್ನೆ ಬೇಡ. ಎಲ್ಲರ ಮನಸ್ಸಿನ ದೋಷವನ್ನು ಕಳೆಯುವಂತಹ, ಎಲ್ಲರ ಹೃದಯ ಮಂದಿರದಲ್ಲಿ ವಾಸವಾಗಿರುವಂತಹ ರಾಮನ ಜಪವನ್ನು ಯಾವ ಸಂದರ್ಭದಲ್ಲಿಯೂ ಎಲ್ಲಿಯೂ ಯಾರು ಹೇಗೂ ಮಾಡಬಹುದು. ಹಾಗಾಗಿ ಅದಕ್ಕೋಸ್ಕರ ಚಿಂತೆ ಬೇಡ. ಹಾಗಾಗಿ ಇವತ್ತು ಮನೆಯಲ್ಲಿ ಹೋಗಿ ಹೇಳಲಿಕ್ಕೆ ಹೋಗಬೇಡಿ, ಹರಿದಾಸರಿ ಪಂತೇರಿ ಜಪ ಮಾಡ್ಕೊಂಡ ನೀಯೋಡೊಂದಿಜ್ಜಿ. ಹಾಗಾಗಿ ಸ್ನಾನ ಮಾಡ್ತಾ ಇದ್ದವರು ಸ್ನಾನ ಮಾಡದೆ ಜಪ ಮಾಡಬೇಕು ಅಂತೇಳಿ, ಸ್ನಾನ ಮಾಡುವವರು ಸ್ನಾನ ಮಾಡಿಯೇ ಮಾಡಿ, ಅದನ್ನು ಚಂದಕ್ಕೆ ಮಾಡಿ. ಆದರೆ ನಾನು ಸ್ನಾನ ಮಾಡಲಿಲ್ಲ, ಅದಕ್ಕೋಸ್ಕರ ಹೇಗೆ ಮಾಡುವುದು, ಈ ಚಿಂತೆ ಬೇಡ ಎಂಬುದಕ್ಕೋಸ್ಕರ ಹೇಳಿದ್ದೇನೆ. ಹೀಗೆ ನಮ್ಮ ಮನೆಯಲ್ಲಿ ರಾಮನಾಮ ಜಪ ಮಾಡೋಣ. ತನ್ಮೂಲಕವಾಗಿ ನಮ್ಮ ಮನೆಯನ್ನು ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ. ಒಮ್ಮೆ ಹೇಳಿ, ರಾಮಾದರ್ಶ ಜೀವನ, ಗ್ರಾಮಾದರ್ಶ ಮನೆ. ನಮ್ಮ ಮನೆ ನಮ್ಮ ಗ್ರಾಮಕ್ಕೆ ಆದರ್ಶ ಮನೆಯಾಗಬೇಕು. ಈ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳೋಣ. ಸಂಕಲ್ಪದ ಮುಖಾಂತರವಾಗಿ ನಮ್ಮ ಮನೆಯನ್ನು ರಾಮಾದರ್ಶ ಮನೆ ಮಾಡುವ, ಗ್ರಾಮಾದರ್ಶ ಮಾಡುವ. ರಾಮ ನಮ್ಮ ಮನೆಯಲ್ಲಿದ್ದರೆ ಆ ಮನೆಯಲ್ಲಿ ಇನ್ನೊಬ್ಬ ಬಂದು ಸೇರಿಕೊಳ್ತಾನೆ. ಅವನು ಯಾರು ಕೇಳಿದರೆ ಅವನು ಹನುಮಂತ. ಎಲ್ಲಿ ರಾಮನಾಮ ಜಪ ಮಾಡ್ತಾರೋ ಅಲ್ಲಿ ಹನುಮಂತ ಬಂದು ಕೂತುಕೊಳ್ತಾನೆ. ಹನುಮಂತ ಕೂತು ಎಲ್ಲವರ ಕಥೆಯನ್ನು ಕೇಳ್ತಾ ಇರ್ತಾನೆ. ನನಗೆ ಪ್ರಥಮ ವರ್ಷ ಹರಿಕಥೆ ಮಾಡುವಾಗ ಒಬ್ಬರು ಹೇಳಿದರು, ಎಂಕಲ್ನ ಭಜನ ಮಂದಿರರು ಜನನೇ ಶಿವರುಜಿಯೇ, ಇದು ಹರಿಕಥೆ ಏನೇನು ಮಾಡಿಕೊಂಡು ಅಂತ ಕೇಳಿದರು. ಆಗ ನಾನು ಹೇಳಿದರೆ, ನಾನು ಹರಿಕಥೆ ಮಾಡುವಾಗ ಇನ್ಯಾರು ಬರದಿದ್ರೆ ಒಬ್ಬ ಬರ್ತಾನೆ. ಅವನು ಯಾರು ಕೇಳಿದರೆ ಹನುಮಂತ. ಹನುಮಂತ ಬಂದು ನನ್ನ ಹತ್ತಿರ ಕೂರ್ತಾನೆ, ಅವನ ಕಥೆಯನ್ನು ಕೇಳ್ತಾನೆ. ಹಾಗಾಗಿ ನನಗೆ ಜನ ಬೇಕು ಅಂತಿಲ್ಲ, ಹನುಮಂತ ಬಂದರೆ ಸಾಕು, ಖಂಡಿತವಾಗಿ ಬರ್ತಾನೆ ಅವನು. ಹಾಗಾಗಿ ಅಂತ ಹನುಮಂತನನ್ನು ನೆನಪು ಮಾಡಿಕೊಂಡು, ಹನುಮಂತ ನಮ್ಮ ಜೊತೆಗಿದ್ದರೆ ಎಲ್ಲವನ್ನು ನಿವಾರಣೆ ಮಾಡಿಕೊಳ್ಬೋದು ಅಂತ ಹನುಮಂತನ ಸ್ಮರಣೆಯನ್ನು ಮಾಡ್ತಾ, ಆ ಹನುಮಂತನ ಜೀವನವನ್ನು ನೆನಪು ಮಾಡ್ತಾ, ನಮ್ಮೆಲ್ಲರ ಜೀವಕ ಶಕ್ತಿಯನ್ನು ಕೊಡುವಂತಹ ಆ ಹನುಮಂತನನ್ನು ಸ್ಮರಣೆ ಮಾಡಿ ಕತೆಗೆ ಮಂಗಳವನ್ನು ಹಾಡಲಿಕ್ಕೋಸ್ಕರ ನಿಮ್ಮಲ್ಲಿ ಅನುಮತಿಯನ್ನು ಕೇಳ್ತಾ ಇದ್ದೇನೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಢ ಮುಖ್ಯೋ ವಾತಾತ್ಮಜಂ ವಾನರಯೂಢ ಮುಖ್ಯೋ. ಅಂತಹ ಆ ಹನುಮಂತನಿಗೆ ಶಿರಸಾ ನಮಾಮಿ, ಶಿರಸಾ ಘನತತ್ವವಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನೆಲ್ಲವನು ನೀಡುತ್ತದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ. ಇದು ಹನುಮಂತನ ಉಪದೇಶ. ಯಾವುದು? ಜೀವನ ಎಂಬಂತಹ ಸಮುದ್ರದಲ್ಲಿ ಕಷ್ಟ ಕಷ್ಟ ಅಂತ ಬರ್ತಾ ಇರ್ತದೆ, ಸಮಸ್ಯೆಗಳು ಅಂತ ಬರ್ತಾ ಇರ್ತದೆ. ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನು ಉಪದೇಶ. ಯಾವಾಗ ಕಷ್ಟ ಬಂತು ಆಗ ನೀವು ರಾಮ ರಾಮ ಅಂತ ಹೇಳಿ ಎಲ್ಲ ಕಷ್ಟಗಳು ದೂರವಾಗ್ತದೆ. ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನು ಉಪದೇಶ. ಇದುವೇ ಹನುಮಂತನು ಉಪದೇಶ. ಜಯ ಜಯ ಆರತು ರಾಮ ಕುಮಾರಿ ನಾಥರದು ನಾಥ ಮುರಾರಿ. ಜಯ ಜಯ ಆರತು ರಾಮ ಕುಮಾರಿ. ಜಯ ಆರತು ರಾಮ ಕುಮಾರಿ ಪ್ರಾಣನಾಥರದು ನಾಥ ಮುರಾರಿ. ಮಂಗಳೋ ಶುಭ ಮಂಗಳೋ
जय जय रघुनाथ मुरारी जय आरती राम कायन राजा नारायण समर्पयामि नारायणायेति समर्पयामि असुगमय तमसो ज्योतिर्गमय मृत्योर्मा अमृतंगमय ओम ನಡೆಸಿಕೊಟ್ಟಂತ ಶ್ರೀ ಪುಂಡರೀಕಾಕ್ಷ ಬೇಲೂರು ಇವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು. ಸೆಪ್ಟೆಂಬರು 16ನೇ ತಾರೀಕಿಗೆ ಈ ಹರಿಕಥಾ ಕಾರ್ಯಕ್ರಮದ ಕೊನೆಯ ಒಂದು ಕಾರ್ಯಕ್ರಮ, ಅದು ಆದಿತ್ಯ ಹೃದಯ ಹವನ. ಅದಕ್ಕೆ ಮುಂಚಿತವಾಗಿ ನೀವು ಮನೆಯಲ್ಲಿ ನಿತ್ಯ ಒಂದು ವ್ರತಾಚರಣೆಯನ್ನು ಕೈಗೊಳ್ಳಬಹುದು. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಏಳಬೇಕು, ದನದ ತುಪ್ಪದ ದೀಪ ಉರಿಸಬೇಕು, 108 ಬಾರಿ, ಕಡಿಮೆ ಅಂದರೆ 48 ಬಾರಿ ರಾಮನಾಮ ಜಪ ಮಾಡಬೇಕು, ವ್ರತಾಚರಣೆಯನ್ನು ಕೈಗೊಳ್ಳಬೇಕು. ಇಂತಹ ವ್ರತವನ್ನು ಯಾರು ಮಾಡ್ತಾರೆ ಅವರಿಗೆ ಆದಿತ್ಯ ಹೃದಯ ಹವನದ ಸಂದರ್ಭದಲ್ಲಿ ಆ ಯಾಗ ಮಂಟಪಕ್ಕೆ ಹೋಗುವಂಥ ಅವಕಾಶ ಇದೆ. ಅಲ್ಲಿ ನಿಮಗೆ ಒಂದು ಬಾಳೆಹಣ್ಣು, ಕದಳಿ ಬಾಳೆಹಣ್ಣು ಜೊತೆಯಲ್ಲಿ ಒಂದು ಸ್ವಲ್ಪ ಜೇನುತುಪ್ಪ, ಅದನ್ನು ಹವನಕ್ಕೆ ಸಮರ್ಪಣೆ ಮಾಡುವಂಥ ಅವಕಾಶ ಇದೆ. ಅದು ಯಾರಿಗೆ ಅಂದರೆ ಇದನ್ನು ಕನಿಷ್ಠ 24 ದಿವಸ ಈ ವ್ರತ ಮಾಡಿದವರಿಗೆ ಮಾತ್ರ, ಉಳಿದವರು ನೋಡುವ ಭಾಗ್ಯ ನಿಮಗಿದೆ. ಅದು ಸೆಪ್ಟೆಂಬರು 16ನೇ ತಾರೀಕಿಗೆ ದೇವಂದಪಟ್ಟು ದೇವಸ್ಥಾನದಲ್ಲಿ ನಡೀಲಿಕ್ಕಿದೆ. ಹಾಗಾಗಿ ಇವತ್ತಿನಿಂದಲೇ ಈ ವ್ರತಾಚರಣೆಯನ್ನು ಮಾಡ್ಬೋದು. 2 ತಿಂಗಳಿನಷ್ಟು ಸಮಯ ನಮಗೆ ಸಿಗುತ್ತೆ. ಪೂರ್ಣ ಮಾಡಿದರೆ 60 ದಿವಸ ನಾವು ವ್ರತವನ್ನು ಮಾಡಬಹುದು, 48 ದಿವಸ ಮಾಡಿದರೆ ಸಾಕು. ಆದರೆ ಹವನದಲ್ಲಿ ಭಾಗವಹಿಸಲಿಕ್ಕೆ 24 ದಿವಸ ಮಾಡಿದರೆ ಸಾಕಾಗುತ್ತೆ. ಹಾಗೆ ನಿಮ್ಮಲ್ಲಿ ವಿನಮ್ರವಾದ ಪ್ರಾರ್ಥನೆ ಏನೆಂದರೆ ಇದನ್ನು ಮನೆಯಲ್ಲಿ ಮಾಡಿ, ಆಗ ಹರಿಕಥೆಯನ್ನು ಕೇಳಿದ ಆ ನೆನಪು ನಮ್ಮ ಮನೆಯಲ್ಲಿ ಉಳಿತದೆ. ಮನೆಯೂ ಕೂಡ ನಾನು ಆಗ ಹೇಳಿದಂತೆ ರಾಮಾದರ್ಶ ಮನೆಯಾಗಲಿಕ್ಕೆ ಒಂದು ಅವಕಾಶ ಆಗುತ್ತೆ. ಹಾಗೆಲ್ಲರೂ ತಾವು ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅದನ್ನು ಮನೆಯಲ್ಲಿ ಮುಂದುವರಿಸಬೇಕು ಅಂತ ವಿನಮ್ರವಾದಂಥ ಪ್ರಾರ್ಥನೆ. ಮಹಾವಿಷ್ಣು ಜಗತ್ತಂ ಸಿಂಹಂ ಭೀಷಣ ಭದ್ರಂ ಓಂ ಹರೀಶ್ ಸಂಕಲ್ಪ ಪ್ರಯುಕ್ತವಾಗಿ ಇವತ್ತೇನು ಶ್ರದ್ಧೆಯಿಂದಲೂ ಭಕ್ತಿಯಿಂದಲೂ ಆ ತಾಯಿ ಸಾನ್ನಿಧ್ಯದಲ್ಲಿ ಮಾಡಿದಂಥ ಹರಿಕಥೆಯಿಂದ ಆ ತಾಯಿ ರಾಜರಾಜೇಶ್ವರಿ ದೇವರು, ಹಾಗೆ ಆ ಮಹಾಗಣದೇವರು, ಹಾಗೆ ಆ ರಾಮದೇವರು, ಹಾಗೆ ಆ ಸರ್ವ ಆ ದೇವರು ಕೂಡ ಸಂತೋಷವನ್ನು ಸ್ವೀಕಾರ ಮಾಡಿಕೊಂಡು ನಿಮಗೆ ಎಲ್ಲರಿಗೂ ಆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನು ಮುಂದಕ್ಕೆ ನಿಮಗೆ ಬರುವಂಥ ದುರಿತವನ್ನು, ವಿಘ್ನವನ್ನು, ಬಾಧೆಯನ್ನು, ಕಷ್ಟವನ್ನು ಇದ್ದರೆ ಅದೆಲ್ಲ ನಿವಾರಣೆ ಮಾಡಿಕೊಟ್ಟು ಆದಿಭೌತಿಕ, ಆದಿಜೈಹಿಕ, ಆದಿದೈಹಿಕ, ಆದಿಲೌಕಿಕ ಹೇಳುವಂಥ ನವನವಜನಿತ ತಾಪತ್ರಗಳೆಲ್ಲ ನಿರ್ಶಮನ ಮಾಡಿಕೊಡುವಂಥ ಒಟ್ಟಿಗೆ ಮಾನಸಿಕವಂಥ ನೆಮ್ಮದಿ, ಶಾಂತಿಯನ್ನು, ಆರೋಗ್ಯವನ್ನು ಕೊಟ್ಟು ಹಾಗೆ ಆ ಮನಸ್ಸಿನಲ್ಲಿ ಏನೆಲ್ಲ ಸಂಕಲ್ಪಗಳೆಲ್ಲ ಉಂಟ
ಅದನ್ನೆಲ್ಲ ಅತಿ ಶೀಘ್ರದಲ್ಲಿ ನೆರವೇರಿಸಿಕೊಳ್ಳುವಂಥ ಯೋಗವನ್ನು ಭಾಗ್ಯವನ್ನು ಕೊಟ್ಟು ಕಾದು ರಕ್ಷಣೆ ಮಾಡಿಕೊಡಲಿ ಅಂತೇಳಿ ಆ ತಾಯಿ ರಾಜರಾಜೇಶ್ವರಿ ದಿವ್ಯ ಚರಣಾರವಿಂದದಲ್ಲಿ ಮಾಡುವಂಥ ಏಕೈಕ ಚಿತ್ರದಲ್ಲಿ ಮಾಡುವಂಥ ಪ್ರಾರ್ಥನೆ ಸರ್ವಾಶ್ವರಿ ವಿನಾಶ್ರಮ ಇಷ್ಟಾರ್ಥ ಮನುಸಂಕಲ್ಪ ಶಿವೃದ್ಧ ಉತ್ತರೋತ್ತರ ಅಭಿವೃದ್ಧಿರ ಸಾಂಗತಾಭಿಸಿದ್ರ ಶಿವೃದ್ಧಿರಸ್ತು ಉತ್ತರೋತ್ತರ ಅಭಿವೃದ್ಧಿರಸ್ತು ಮನಃ ಸಂಕಲ್ಪ ಸಿದ್ಧಿರಸ್ತು.